ಯಾರಿಗೆ ಎಲ್ಲ ರಿಟೈನಿಂಗ್ ವಾಲ್ ಸಿಗುವುದಿಲ್ಲ, ವೆರಿ ಲಿಮಿಟೆಡ್ ರಿಟೈನಿಂಗ್ ವಾಲ್ ಇರ್ತದೆ ಅಲ್ಲ. ಎಲ್ಲಿ ರಿಕ್ವೈರ್ಮೆಂಟ್ ಇದೆ ಎಸೆನ್ಷಿಯಲ್ ಮನೆ ಬೀಳ್ತದೆ ಅನ್ನೋ ಸಿಚುವೇಶನ್ ಅಲ್ಲಿ ಮಾತ್ರ ರಿಟೈನಿಂಗ್ ವಾಲ್ ಮಾಡ್ತಾರೆ, ಎಲ್ಲ ಕಡೆ ರಿಟೈನಿಂಗ್ ವಾಲ್ ಮಾಡೋದಿಲ್ಲ. ಸೊ ಎಲ್ಲರಿಗೂ ರಿಟೈನಿಂಗ್ ವಾಲ್ ಬೇಕಾಗ್ತದೆ, ಆದರೆ ಮಿನಿಮಮ್ ಬೇಸಿಕ್ ರಿಕ್ವೈರ್ಮೆಂಟ್ ಎಲ್ಲೆಲ್ಲಿದೆ ಅದನ್ನು ಅವರನ್ನು ಕರೆದಿರೋ ವಿಚಾರ ಅಷ್ಟೇ. ನಾವು ಆನಂತರ ರಸ್ತೆ ಮಾಡೋದು, ಅವರು ಅಗಿಯುವುದು, ಆನಂತರ ಮನೆಯವರು ಕಂಪ್ಲೇಂಟ್ ಮಾಡೋದು, ನಿಮಗೆ ನೀವು ಅಲ್ಲಿ ಪ್ರಮುಖರು ಯಾರೆಲ್ಲ ಇದ್ದಾರೆ ಇವ್ರ ಹತ್ರ ಅವರು ಕಂಪ್ಲೇಂಟ್ ಮಾಡೋದು ಕರೆದ ಉದ್ದೇಶ ಇದೆ. ನಾವು ಈಗ ಕಾಂಟ್ರಾಕ್ಟರ್ ಇದ್ದಾರೆ, ಇಂಜಿನಿಯರ್ ಸೆಕ್ಷನ್ನವರು ಇದ್ದಾರೆ, ನಾವು ಒಮ್ಮೆ ನೋಡ್ಕೊಂಡು ಹೋಗಿ ಮನೆ ಹತ್ತಿರ ಇರೋದು ರೋಡ್ ಸೈಡಲ್ಲಿ ಇನ್ನು ಅರ್ಧ ಗಂಟೆ ಟೈಮ್ ಇರುತ್ತೆ. ಮನೆ ರೋಡ್ ಸೈಡಲ್ಲಿ ಹತ್ತಿರ ಇರೋರು ಅಲ್ಲಲ್ಲಿ ನಿಲ್ಲಿಸಲಿಕ್ಕಿಲ್ಲ, ರೋಡ್ ಸೈಡಲ್ಲಿ ಹತ್ತಿರ ಇರುವವರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ಅಟ್ಲೀಸ್ಟ್ ನಿಮಗೆಲ್ಲ ನೀವು ದೂರ ದೂರ ಮನೆ ಇರೋರು, ಮನೆ ರೋಡ್ ಸೈಡಲ್ಲಿ ಹತ್ತಿರ ಇರುವವರಿಗೆ ತೊಂದರೆ ಆಗಬಾರ್ದು. ನಾಳೆ ನಾವು ಅಶೋಕ ಲೈಗಳಿಗೆ ಓಟು ಕೊಟ್ಟಿದ್ದೇವೆ ನನಗೆ ತೊಂದರೆ ಆಯಿತು ಅಂತ ಹೇಳ್ಬಾರ್ದು. ಯಾರಾದಿದ್ದರೆ ನೀವು ತಿಳಿಸಿದ್ರಾ ಅವರು ಇದ್ರೆ ಅವ್ರ ವಿಚಾರಗಳನ್ನು ತಿಳಿಸ್ಬೇಕು. ನಾವು ಅವ್ರ ಹತ್ರ ಇವಾಗಲೇ ಡಿಸ್ಕಸ್ ಮಾಡಿ ಸಾಲ್ವ್ ಮಾಡಿ, ಆಮೇಲೆ ಬಂದು ಪುನಃ ನೀವು ಇಲ್ಲಿ ರಿಟೈನಿಂಗ್ ಆಗಬೇಕು, ಇದು ಆಗಬೇಕು, ಇಲ್ಲಿ ಏರಬೇಕಂತ ಹೇಳಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಆಲ್ರೆಡಿ ನಾನು ಮಾರ್ಕ್ ಆಗಿದೆ. ಆ ಹತ್ತಿರದ ಮನೆಯವರು ಸೆಂಟ್ರಲ್ ಲೈನ್ ಇದೆ, ಸೆಂಟ್ರಲ್ ಲೈನ್ ಎಲ್ಲ ಗೊತ್ತಾಗಲ್ಲ. ನಾವು ಈಗ ಹೋಗುವಾಗ ಎಲ್ಲೆಲ್ಲಿ ಮನೆ ರೋಡ್ ಸೈಡ್ ಹತ್ತಿರ ಇದೆ ನೀವು ಅದನ್ನು ನಮಗೆ ತೋರಿಸ್ಬೇಕು, ಎಲ್ಲೆಲ್ಲಿ ನಾವು ರಿಟೈನಿಂಗ್ ವಾಲ್ ಪ್ಲಾನ್ ಮಾಡಿದ್ವಿ ಅದನ್ನು ನಾವು ಇಲ್ಲಿ ತಿಳಿಸ್ತೀವಿ. ಒಂದು 2-3 ದಿವಸದಲ್ಲಿ ಅವ್ರು ಮತ್ತೆ ನಮಗೆ ಏನಾದರೂ ಚಿಕ್ಕ ಪುಟ್ಟ ವಿಚಾರಗಳನ್ನು ಇದ್ರೆ ಹೇಳಿ ನೀವು. ಅದರಲ್ಲಿ ಯಾವ ಪಕ್ಷಪಾತ ಇಲ್ಲ, ಇನ್ನೊಂದು ಪಕ್ಷದ ವಿಚಾರ ಇಲ್ಲ. ನಾವು ಎಲ್ರಿಗೂ ತೊಂದರೆ ಆಗದ್ರೆ ನಾವು ಕೆಲಸ ಮಾಡಬೇಕು. ಈಗ ನೀವು ಇದಂದ್ರೆ ಯಾವಾಗ ಮುಗಿಸ್ತೀರಿ ಅಂತ ಹೇಳಿ ಕರೆಕ್ಟಾಗಿ ಹೇಳ್ಬೇಕು. ಆಗೋದಿದ್ರೆ ಆಗ್ತದೆ, ಆಗೋದಿದ್ರೆ ಆಗುದಿಲ್ಲ. ನೀವು ಯಾವಾಗ ಮುಗಿಸ್ತೀರಿ, ಈ ಥರ ರಾಶಿ ಹಾಕೊಂಡು ಡಿವೈಡರ್ ಯಾವಾಗ ಕಂಪ್ಲೀಟ್ ಮಾಡ್ತೀರಿ, ಬಾಕಿ ಕೆಲಸ ಯಾವಾಗ ಕಂಪ್ಲೀಟ್ ಮಾಡ್ತೀರಿ, ಸರಿಯಾಗಿ ಮಾಹಿತಿ ಕೊಡಿ. ಯಾಕಂತ ಹೇಳಿದ್ರೆ ನೋಡಿ, ಎಲ್ಲ ಡ್ರೈನ್ ಬ್ಲಾಕ್ ಆಗಿದೆ. ಇನ್ನು ಮಳೆಗಾಲದಲ್ಲಿ ನೀವು ಮಾಡಿದ ರಸ್ತೆನೂ ಉಳಿಯುವುದಿಲ್ಲ, ಮತ್ತು ನಿಮಗೂ ತೊಂದರೆ, ಬಾಕಿಯವರಿಗೆಲ್ಲ ತೊಂದರೆ. ಡ್ರೈನ್ ಎಲ್ಲ ಹೇಗಿದೆ, ಡ್ರೈನ್ ಮಾಡೋದು ಯಾರ್ದು ಕೆಲಸ? ಇವರು ನೋಡಿ, 4 ಕಲ್ಲು ಹಾಕಿದರೆ ಇನ್ನು ಅದನ್ನು ಕಲ್ಲು ಇಡಲಿಕ್ಕೆ ಆ ಮಧ್ಯದಲ್ಲಿ ರೋಡ್ ಮಧ್ಯದಲ್ಲೆಲ್ಲ ಕಲ್ಲಿದೆ ಅಲ್ವಾ? ನೀವು ನೋಡಿ, ಅಲ್ಲಿ ರೋಡಲ್ಲಿ ನೋಡಿ ಮಧ್ಯೆ ಎಲ್ಲ ಬ್ಲಾಕ್ಸ್ ಇಟ್ಕೊಂಡು ಹೋಗಿದ್ದು. ರಾತ್ರಿ ಬಂದು 2 ವೀಲರ್ ನಾನು ನೋಡಿದ್ದೆ, ನನಗೆ ಗೊತ್ತಿದೆಯಾ? ಅದನ್ನು ಹಾಕಿ ಇಲ್ಲದ ಇಡಬೇಡಿ, ಎರಡರಲ್ಲಿ ಒಂದು ಕೆಲಸ ಮಾಡಿ. ಮತ್ತೆ ಇದು ಈ ಡ್ರೈನ್ ಮಾಡೋದು ಯಾವಾಗ ಮಾಡ್ತೀರಿ? ನಿಮ್ಗೆ ಎಷ್ಟು ದಿವಸ ಬೇಕು? ಮಳೆಗಾಲ ಮುಗಿಯ ಮಕ್ಕಳು ಮಾಡ್ತೀರಾ ಇಲ್ವಾ? ಹೇಗೆ ಯಾವಾಗ? ಮಳೆಗಾಲ ಆರಂಭ ಆಯಿತು, ಈಗ ನಿಮಗೆ ಇದು ಎಕ್ಸ್ಟ್ರಾ ಡೇ ಕೊಟ್ಟಿಲ್ಲ ಮಳೆಗಾಲ, ಮೇ ಆಗಲಿ ಅಲ್ವಾ? ಈಗ ನಿಮಗೆ ಕಟ್ಟಪ್ ಡೇಟ್ ಯಾವಾಗ? ಅವ್ರದ್ದು ಟೈಮ್ ಟೈಮ್ ಎಕ್ಸ್ಟೆನ್ಷನ್ ತಗೊಂಡಿದ್ದಾರೆ. ಯಾವತ್ತಿನವರೆಗೆ ಟೈಮ್ ಎಕ್ಸ್ಟೆಂಡ್? ಯಾವಾಗ? ಇಲ್ಲಿವರೆಗೆ ಅದು ಜುಲೈ ಈ ಮಂತ್ ಎಂಡ್, ಮೇ ಇಂದ ಆಗಸ್ಟ್ ವರೆಗೆ ಇದೆಯಾ? ಆಗಸ್ಟ್ ವರೆಗೆ ಇದೆ ಸರ್. ರೈನಿ ಸೀಸನ್ ಕಟ್ ಆಫ್ ಆಗಿ ಅಷ್ಟು ತಿಂಗಳ ಲೆಕ್ಕದಲ್ಲಿ ಎಷ್ಟು ಹೋಗ್ತದೆ? 11 ತಿಂಗಳು ಎಕ್ಸ್ಟ್ರಾ ಕೇಳಿದ್ದಕ್ಕೆ. ಅಲ್ಲ, ಮೇ ತಿಂಗಳನ್ನು ಮಳೆ ಇರುವ ತಿಂಗಳನ್ನು ನೀವೇ ರೆಡ್ಯೂಸ್ ಮಾಡಿದ್ರೆ ಅಲ್ಲ ಸರ್ಕಾರ ರೆಡ್ಯೂಸ್ ಮಾಡಿದ್ರೆ? ಸರ್ಕಾರ ರೆಡ್ಯೂಸ್ ಮಾಡ್ತದೆ ಸರ್. ಕೊಡುವಾಗ ಅದು ಮಳೆ ಒಟ್ಟಿಗೆ ಕೊಡ್ತಾರೆ ಸರ್. 11 ತಿಂಗಳು ಅಂತ ಕೇಳಿದ್ರೆ 11 ತಿಂಗಳು ಟೋಟಲ್ ಆಗಿ ಬರ್ತದೆ ಸರ್. 11 ತಿಂಗಳವರೆಗೆ ನಮಗೆ ಕಾಯ್ಲಿಕ್ಕೆ ಇಲ್ಲ ಸರ್, ಅಷ್ಟೇ. ಈಗ ನಾವು ನೀವು ನೋಡಿ 11 ತಿಂಗಳು ಇನ್ನು ಮಾಡ್ತಾ ಇದ್ರೆ ನಾನು ನಿಮ್ಮ ಮೇಲೆ ಆಕ್ಷನ್ಗೆ ಬರೀತೀನಿ, ಖಂಡಿತ ಬರೀತೇನೆ. ನಿಮಗೆ ಮೊದಲು ಇನ್ನು ಮುಂದೆ ಕೆಲಸ ಮಾಡಬೇಕಿದ್ರೆ, ನೀವು ಕೆಲಸ ಮುಗಿಸ್ಬೇಕಿದ್ರೆ ಇದೊಂದು ಕೆಲಸ ಮುಗಿಸ್ಬೇಕು ಸರ್. ನಿಮ್ಮ ಮೇಲೆ ನಮಗೇನು ಪರ್ಸನಲ್ ಇಂಟ್ರೆಸ್ಟ್ ಏನಿಲ್ಲ. ದಟ್ ಈಸ್ ನೋ ಪರ್ಸನಲ್ ಇಂಟ್ರೆಸ್ಟ್ ಅಟ್ ಆಲ್. ನಮಗೆ ಕೆಲಸ ಮಾಡಿ ಕೊಡಿ, ಕ್ವಾಲಿಟಿ ಕೊಡಿ, ಬೇರೆ ಏನು ಕೇಳೋದಿಲ್ಲ. ನೀವು ಕೆಲಸ ಮುಗಿಸಿದ್ದಾರೆ, ನೀವು ಕೊಟ್ಟಂಥ ಕೆಲಸವನ್ನು ಬೇಗ ಮುಗಿಸಿ. ಎಷ್ಟು ದಿವಸದಿಂದ ನೀವು ಮಾಡ್ತಾ ಇದ್ದೀರಿ, ಇದನ್ನು ಇಮಿಡಿಯೇಟ್ ಎಷ್ಟು ದಿವಸ ಒಳಗೆ ಮುಗಿಸ್ತೀನಿ ಅಂತ ಹೇಳಿ ನನಗೆ. ಹೇಳಿ, ಎಷ್ಟು ನಿಮಗೆ ದೊಡ್ಡ ಕೆಲಸಗಳಿಲ್ಲ. ಇನ್ನು ಇದಕ್ಕೆ ಕೋಟಿಂಗ್ ಇದೆಯಾ? ಈಗ ಡಿವೈಡರ್ ಇದೆ ಸರ್. ಈಗ ಡ್ರೈನ್ ವರ್ಕ್ ಮಾಡಬೇಕು, ಮತ್ತೆ ಫೈನಲ್ ಲೇಯರ್ BC ಹಾಕಬೇಕು ಸರ್. ಈಗ ಇಮಿಡಿಯೇಟ್ಲಿ ಅವರು ಡಿವೈಡರ್ ಅನ್ನು ಫಿನಿಶ್ ಮಾಡಿ, ಡಿವೈಡರ್ ಮತ್ತೆ ಡ್ರೈನ್ ವರ್ಕ್ ಫಿನಿಶ್ ಮಾಡಿ. ಹಾಕಿದ್ದು ನೀವು ಬೇಕಿದ್ರೆ ನಿಮಗೆ ರೈನ್ ಹಾಕೋಕೆ ಆಗಿಲ್ಲ ಅಂತ ಅದು ತೊಂದಿಲ್ಲ. 1 ಕೋಟ್ ಹಾಕೋದು ರೈನ್ ನಂತರ ಹಾಕಿದ್ರೆ ತೊಂದರೆ, ಅದು ಬೆಟರ್. ಯಾಕಂದ್ರೆ ಕ್ಲಿಯರ್ ಆಗಿರ್ತದೆ, ಅದಕ್ಕೆ ನಮಗೇನಿಲ್ಲ. ನೀವು ಡಿವೈಡರು ಮತ್ತೆ ಡ್ರೈನ್ ಎರಡನ್ನು ಇಮಿಡಿಯೇಟ್ ಯಾವಾಗ ಫಿನಿಶ್ ಮಾಡ್ತೀರಿ ಅಂತ ಹೇಳಿ. 15 ಒಳಗೆ ಫಿನಿಶ್ ಮಾಡ್ತಾರೆ. ಯಾವಾಗ? 15 ಇದು ಕ್ಲಿಯರ್ ಅಲ್ವಾ? ಮೊದಲಿನ ತರ ಈಗ ಸ್ವಲ್ಪ ಚೇಂಜ್ ಇರ್ತದೆ. ಇಲ್ಲ ಸರ್, ನಾವು ಮಾಡಿಕೊಡ್ತೀವಿ. ಅದೇ ನಾನು ಮೊದಲಿಗೆ ಕ್ಲಿಯರ್ ಆಗಿ ಹೇಳ್ತದೆ. ನೀವು ಬೇಕಾದ್ರೆ 5 ದಿವಸ ತಗೊಳ್ಳಿ ಎಕ್ಸ್ಟ್ರಾ. ಇದರಲ್ಲಿ ಇರೋದು ಇನ್ನು ನಮಗೆ 6 ದಿವಸ ಮಾತ್ರ. ನೀವು 20ನೇ ತಾರೀಕು ಫಿನಿಶ್ ಮಾಡಿಕೊಡಿ. ಅದಕ್ಕೆ ಮೊದಲು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಮಧ್ಯದಲ್ಲಿ ಹಾಕಿರೋದನ್ನು ಇಮಿಡಿಯೇಟ್ ಇಡಿ. ನೀವು 2 ಜನ ಇಟ್ಕೊಂಡು ಒಂದೊಂದು ಕಲ್ಲು ಲೇ ಮಾಡೋದು, ಇಟ್ ಇಸ್ ನಾಟ್ ಎ ಕಾಂಟ್ರಾಕ್ಟರ್ ಸಿಸ್ಟಮ್. ನೀವು ಅಲ್ಲಿ ನೋಡ್ತಾ ಇದ್ದೆ ನಾನು ಮೊದಲು 2 ಜನ ಮಧ್ಯ ಡಿವೈಡರ್ ಅನ್ನು ಹಾಕೋದು, 100 ಜನ ಹಾಕೋದು ಲೇಬರ್. ಒಂದು 15 ಜನ ಲೇಬರ್ ಹಾಕಿ ಅದನ್ನು ಹಾಕಿ ಮಾಡಿ ಬಿಸಾಕಿ ಕೆಲಸ ಫಿನಿಶ್ ಮಾಡಿ. ಮತ್ತೆ ಇಲ್ಲಿ ಅವರೇನೋ ತೊಂದರೆ
ಇದೇ ಪುಣ್ಯ ಹತ್ರ ನಮ್ಮ ಕೆಳಗಡೆ ನನ್ನ ಮನೆ ಮಾಡಿದಿರುತ್ತೆ ಬ್ಲಾಕ್ ಕ್ಲಿಯರ್ ಮಾಡಿ ಅಲ್ಲ ಕ್ಲಿಯರ್ ಮಾಡ್ಲಿಕ್ಕೆ ನೀವು ನನಗೆ ಸಮಾಧಾನ ಆಗೋಕೆ ನೀವು ದಯಮಾಡಿ ಹೇಳ್ಬೇಕು. ಇಲ್ಲ ಮಾಡಿ ಬರ್ತೇನೆ ಸರ್. ನನ್ನನ್ನು ಸಮಾಧಾನ ಮಾಡ್ಲಿಕ್ಕೆ ನೀವು ದಯಮಾಡಿ ಹೇಳ್ಬೇಕು. ನಾನು ನಿಮ್ಗೆ ಈಗ ಮೋರಿಯನ್ನು ನಾನು ಹೈಕೋರ್ಟಿಗೆ ಹೋಗಿ ತೆಗೆದು ಹಾಕ್ಬೇಕಂತ ನಿಮಗೆ ಆರ್ಡರ್ ಆಗಿದೆ. ನಮಗೆ ತೆಗೆದು ಹಾಕ್ಬೇಕಂತ ನಿಮ್ಮನ್ನು ನಾವು ಪೀಡಿಸುವುದಿಲ್ಲ. ಹಾಗೇನೆ ನೀರು ಹೋಗುವಂತ ಪ್ರಾಪರ್ ಸರಿಯಾದ ವ್ಯವಸ್ಥೆ ಆದರೆ ನಮಗೆ ಅದು ಡ್ರೈನ್ ಮಾಡಬೇಕು. ಅದನ್ನು ಅವು ದುಂಬುದ ಕೈಯಿಂದ ಕಟ್ ಮಾಡ್ತಿದ್ದು ಸರ್. ಅದಕ್ಕೆ ಪೈಪ್ ಸೇರ್ಸೋದು ಕೊಡ್ತೆ ಎಕ್ಸ್ಟ್ರಾ 15 ಪೈಪ್ ಬಾರ್ದು 15 ಟೋಟಲ್ ಪೈಪ್ 15 ಬಾರ್ದು ನಾನು ಐನೇ ಕಂಟಿನ್ಯೂ ಮಾಡ್ಕೊಡೋ ಮತ್ತೆ ನಮ್ಮಲ್ಲಿ ಡೆಕ್ ಮಾಡ್ಕೊಡಿ ಇಮೇತ ಮಿತ್ತ ನೀರು ತಿಂತ ಎಕ್ಸ್ಟ್ರಾ ಕೊರಡ ಇದಕ್ಕೆ ಅವಕಾಶ ಮಾಡ್ಕೋ ಆದ್ಮೇಲೆ ನೀರು ಐಟು ಉಂಟುಲ್ಲ ಸರ್. ಬಾಕಿದಲ್ಲಿ ಬರ್ತಿನ ನೀರು ಪೂರ ಅವಕಾಶ ಮುಖಾಂತರ ಡ್ರೈನಿಗೆ ಬರೋದು ಮಾತಲ್ಲ. ಈ ಮಿತ್ತ ಯಾರಿಗೆ ಎಲ್ಲ ರಿಟೈನಿಂಗ್ ವಾಲ್ ಸಿಗುದಿಲ್ಲ. ವೆರಿ ಲಿಮಿಟೆಡ್ ರಿಟೈನಿಂಗ್ ವಾಲ್ ಇರ್ತದೆ ಅಲ್ಲ. ಎಲ್ಲಿ ರಿಕ್ವೈರ್ಮೆಂಟ್ ಇದೆ ಎಸೆನ್ಷಿಯಲ್ ಮನೆ ಬೀಳ್ತದೆ ಅನ್ನೋ ಸಿಚುವೇಶನ್ ಅಲ್ಲಿ ಮಾತ್ರ ರಿಟೈನಿಂಗ್ ವಾಲ್ ಮಾಡ್ತಾರೆ. ಎಲ್ಲ ಕಡೆ ರಿಟೈನಿಂಗ್ ವಾಲ್ ಮಾಡೋದಿಲ್ಲ. ಸೊ ಎಲ್ಲರಿಗೂ ರಿಟೈನಿಂಗ್ ವಾಲ್ ಬೇಕಾಗ್ತದೆ. ಆದರೆ ಮಿನಿಮಮ್ ಬೇಸಿಕ್ ರಿಕ್ವೈರ್ಮೆಂಟ್ ಎಲ್ಲೆಲ್ಲಿದೆ ಅದನ್ನು ಅವ್ರನ್ನ ಕರೆದಿರೋ ವಿಚಾರ ಅಷ್ಟೇ. ನಾವು ಆನಂತರ ರಸ್ತೆ ಮಾಡೋದು, ಅವರು ಅಗಿಯುವುದು, ಆನಂತರ ಮನೆಯವರು ಕಂಪ್ಲೇಂಟ್ ಮಾಡೋದು, ನಿಮಗೆ ನೀವು ಅಲ್ಲಿ ಪ್ರಮುಖರು ಯಾರೆಲ್ಲ ಇದ್ದಾರೆ ಇವ್ರ ಹತ್ರ ಅವರು ಕಂಪ್ಲೇಂಟ್ ಮಾಡೋದು ಕರೆದ ಉದ್ದೇಶ ಇದೆ. ನಾವು ಈಗ ಕಾಂಟ್ರಾಕ್ಟರ್ ಇದ್ದಾರೆ, ಇಂಜಿನಿಯರ್ ಸೆಕ್ಷನ್ ಅವರು ಇದ್ದಾರೆ. ನಾವು ಒಮ್ಮೆ ನೋಡ್ಕೊಂಡು ಹೋಗಿ ಮನೆ ಹತ್ತಿರ ಇರೋದು ರೋಡ್ ಸೈಡಲ್ಲಿ ಅರ್ಧ ಗಂಟೆ ಟೈಮ್ ಇರುತ್ತೆ. ಮನೆ ರೋಡ್ ಸೈಡಲ್ಲಿ ಹತ್ತಿರ ಇರೋರು ಅಲ್ಲಲ್ಲಿ ನಿಲ್ಲಿಸಲಿಕ್ಕಿಲ್ಲ. ರೋಡ್ ಸೈಡಲ್ಲಿ ಹತ್ತಿರ ಇರುವವರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ಅಟ್ಲೀಸ್ಟ್ ನಿಮಗೆಲ್ಲ ನೀವು ದೂರ ಮನೆ ಇರೋರು ಮನೆ ರೋಡ್ ಸೈಡಲ್ಲಿ ಹತ್ತಿರ ಇರುವವರಿಗೆ ತೊಂದರೆ ಆಗಬಾರ್ದು. ನಾಳೆ ನಾವು ಅಶೋಕ ರೈಗಳಿಗೆ ಓಟು ಕೊಟ್ಟಿದ್ದೇನೆ ನನಗೆ ತೊಂದರೆ ಆಯಿತು ಅಂತ ಹೇಳ್ಬಾರ್ದು. ಯಾರಾದಿದ್ದರೆ ನೀವು ತಿಳಿಸಿದ್ರಾ ಅವರು ಇದ್ರೆ ಅವ್ರ ವಿಚಾರಗಳನ್ನು ತಿಳಿಸ್ಬೇಕು. ನಾವು ಅವ್ರ ಹತ್ರ ಇವಾಗಲೇ ಡಿಸ್ಕಸ್ ಮಾಡಿ ಸಾಲ್ವ್ ಮಾಡಿ ಆಮೇಲೆ ಬಂದು ಪುನಃ ನೀವು ಇಲ್ಲಿ ರಿಟೈನಿಂಗ್ ಆಗಬೇಕು ಇದು ಆಗಬೇಕು ಇಲ್ಲಿ ಏರಬೇಕಂತ ಹೇಳಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಆಲ್ರೆಡಿ ನಾನು ಮಾರ್ಕ್ ಆಗಿದೆ. ಆ ಹತ್ತಿರದ ಮನೆ ಅವರಿಗೆ ಸೆಂಟ್ರಲ್ ಲೈನ್ ಎಲ್ಲ ಗೊತ್ತಾಗಲ್ಲ. ನಾವು ಈಗ ಹೋಗುವಾಗ ಎಲ್ಲೆಲ್ಲಿ ಮನೆ ರೋಡ್ ಸೈಡ್ ಹತ್ತಿರ ಇದೆ ನೀವು ಅದನ್ನು ನಮಗೆ ತೋರಿಸಬೇಕು. ಎಲ್ಲೆಲ್ಲಿ ನಾವು ರಿಟೈನಿಂಗ್ ವಾಲ್ ಪ್ಲಾನ್ ಮಾಡಿದ್ದೀವಿ ಅದನ್ನು ನಾವು ನಿಮಗೆ ತಿಳಿಸ್ತೀವಿ. ಒಂದು 2-3 ದಿವಸದಲ್ಲಿ ಅವ್ರು ಮತ್ತೆ ನಮಗೆ ಏನಾದರೂ ಚಿಕ್ಕ ಪುಟ್ಟ ವಿಚಾರಗಳನ್ನು ಇದ್ರೆ ಹೇಳಿ ನೀವು. ಅದರಲ್ಲಿ ಯಾವ ಪಕ್ಷಪಾತ ಇಲ್ಲ. ಇನ್ನೊಂದು ಪಕ್ಷದ ವಿಚಾರ ಇಲ್ಲ. ನಾವು ಎಲ್ರಿಗೂ ತೊಂದರೆ ಆಗದ್ರೆ ನಾವು ಕೆಲಸ ಮಾಡಬೇಕು. ಈಗ ನೀವು ಇದನ್ನು ಯಾವಾಗ ಮುಗಿಸ್ತೀರಿ ಅಂತ ಹೇಳಿ ಕರೆಕ್ಟಾಗಿ ಹೇಳ್ಬೇಕು. ಆಗೋದಿದ್ರೆ ಆಗ್ತದೆ, ಆಗೋದಿದ್ರೆ ಆಗುದಿಲ್ಲ. ನೀವು ಯಾವಾಗ ಮುಗಿಸ್ತೀರಿ ಈ ಥರ ರಾಶಿ ಹಾಕೊಂಡು ಡಿವೈಡರ್ ಯಾವಾಗ ಕಂಪ್ಲೀಟ್ ಮಾಡ್ತೀರಿ, ಬಾಕಿ ಕೆಲಸ ಯಾವಾಗ ಕಂಪ್ಲೀಟ್ ಮಾಡ್ತೀರಿ ಸರಿಯಾಗಿ ಮಾಹಿತಿ ಕೊಡಿ. ಯಾಕಂತ ಹೇಳಿದ್ರೆ ನೋಡಿ ಎಲ್ಲ ಡ್ರೈನ್ ಬ್ಲಾಕ್ ಆಗಿದೆ. ಇನ್ನು ಮಳೆಗಾಲದಲ್ಲಿ ನೀವು ಮಾಡಿದ ರಸ್ತೆನೂ ಉಳಿಯುವುದಿಲ್ಲ. ಮತ್ತು ನಿಮಗೂ ತೊಂದರೆ, ಬಾಕಿಯವರಿಗೆಲ್ಲ ತೊಂದರೆ. ಡ್ರೈನ್ ಎಲ್ಲ ಹೇಗಿದೆ ಈಗ ಡ್ರೈನ್ ಮಾಡೋದು ಯಾರ್ದು ಕೆಲಸ? ಇವರು ನೋಡಿ 4 ಕಲ್ಲು ಹಾಕಿದರೆ ಇನ್ನು ಅದನ್ನು ಕಲ್ಲು ಇಡಲಿಕ್ಕೆ ಆ ಮಧ್ಯದಲ್ಲಿ ರೋಡ್ ಮಧ್ಯದಲ್ಲೆಲ್ಲ ಕಲ್ಲಿದೆ ಅಲ್ವಾ? ನೀವು ನೋಡಿ ಅಲ್ಲಿ ರೋಡಲ್ಲಿ ನೋಡಿ ಮಧ್ಯೆ ಎಲ್ಲ ಬ್ಲಾಕ್ಸ್ ಇಟ್ಕೊಂಡು ಹೋಗಿದ್ದು. ರಾತ್ರಿ ಬಂದು 2 ವೀಲರ್ ನಾನು ಕೂಡಿದ್ದೆ, ನನಗೆ ಗೊತ್ತಿದೆಯಾ? ಅದನ್ನು ಹಾಕಿ ಅದನ್ನು ಇಡಬೇಡಿ. ಎರಡರಲ್ಲಿ ಒಂದು ಕೆಲಸ ಮಾಡಿ. ಮತ್ತು ಈ ಡ್ರೈನ್ ಮಾಡೋದು ಯಾವಾಗ ಮಾಡ್ತೀರಿ? ನಿಮ್ಗೆ ಎಷ್ಟು ದಿವಸ ಬೇಕು? ಮಳೆಗಾಲ ಮುಗಿಯೋ ಮಕ್ಕಳು ಮಾಡ್ತೀರಾ ಇಲ್ವಾ? ಹೇಗೆ ಯಾವಾಗ? ಮಳೆಗಾಲ ಆರಂಭ ಆಯಿತು. ಈಗ ನಿಮಗೆ ಇದು ಎಕ್ಸ್ಟ್ರಾ ಡೇ ಕೊಟ್ಟಿಲ್ಲ ಮಳೆಗಾಲ. ಯಾಕಂದರೆ ಮೇ ಆಗಲಿ ಅಲ್ವಾ? ಈಗ ನಿಮಗೆ ಕಟ್ಟಪ್ ಡೇಟ್ ಯಾವಾಗ? ಟೈಮ್ ಎಕ್ಸ್ಟೆನ್ಷನ್ ತಗೊಂಡಿದ್ದಾರೆ. ಯಾವತ್ತಿನವರೆಗೆ ಟೈಮ್ ಎಕ್ಸ್ಟೆಂಡ್ ಯಾವಾಗ? ಇಲ್ಲಿವರೆಗೆ ಅದು ಜುಲೈ ಈ ಮಂತ್ ಎಂಡ್, ಮೇ ಎಂಡ್ ಮೇ ಇಂದ ಆಗಸ್ಟ್ ವರೆಗೆ ಇದೆಯಾ? ಆಗಸ್ಟ್ ವರೆಗೆ ಇದೆ ಸರ್. ರೈನಿ ಸೀಸನ್ ಕಟ್ ಆಫ್ ಆಗಿ ಅಷ್ಟು ತಿಂಗಳ ಲೆಕ್ಕದಲ್ಲಿ ಎಷ್ಟು ಹೋಗ್ತದೆ? 11 ತಿಂಗಳು ಎಕ್ಸ್ಟ್ರಾ ಕೇಳಿದ್ದಕ್ಕೆ. ಅಲ್ಲ, ಮೇ ತಿಂಗಳನ್ನು ಮಳೆ ಇರುವ ತಿಂಗಳನ್ನು ನೀವೇ ರೆಡ್ಯೂಸ್ ಮಾಡಿದ್ರೆ ಅಲ್ಲ ಸರ್ಕಾರ ರೆಡ್ಯೂಸ್ ಮಾಡಿ? ಸರ್ಕಾರ ರೆಡ್ಯೂಸ್ ಮಾಡ್ತದೆ ಸರ್. ಕೊಡುವಾಗ ಅದು ಮಳೆ ಒಟ್ಟಿಗೆ ಕೊಡ್ತಾರೆ ಸರ್. 11 ತಿಂಗಳು ಅಂತ ಕೇಳಿದೆ. 11 ತಿಂಗಳು ಟೋಟಲ್ ಆಗಿ ಬರ್ತದೆ ಸರ್. 11 ತಿಂಗಳವರೆಗೆ ನಮಗೆ ಕಾಯ್ಲಿಕ್ಕೆ ಅಷ್ಟೇ. ಈಗ ನಾವು ನೀವು ನೋಡಿ 11 ತಿಂಗಳು ಇನ್ನು ಮಾಡ್ತಾ ಇದ್ರೆ ನಾನು ನಿಮ್ಮ ಮೇಲೆ ಆಕ್ಷನ್ಗೆ ಬರೀತೀನಿ, ಖಂಡಿತ ಬರೀತೇನೆ. ನಿಮಗೆ ಮೊದಲು ಇನ್ನು ಮುಂದೆ ಕೆಲಸ ಮಾಡಬೇಕಿದ್ರೆ, ನೀವು ಕೆಲಸ ಮುಗಿಸ್ಬೇಕಿದ್ರೆ ಇದೊಂದು ಕೆಲಸ ಮುಗಿಸ್ಬೇಕು ಸರ್. ನಿಮ್ಮ ಮೇಲೆ ನಮಗೇನು ಪರ್ಸನಲ್ ಇಂಟ್ರೆಸ್ಟ್ ಏನಿಲ್ಲ. ದಟ್ ಈಸ್ ನೋ ಪರ್ಸನಲ್ ಇಂಟ್ರೆಸ್ಟ್ ಅಟ್ ಆಲ್. ನಮಗೆ ಕೆಲಸ ಮಾಡಿ ಕೊಡಿ, ಕ್ವಾಲಿಟಿ ಕೊಡಿ.
ಬೇರೆ ಏನು ಕೇಳುದಿಲ್ಲ. ನೀವು ಕೆಲಸ ಮುಗಿಸಿದ್ದಾರೆ, ನೀವು ಕೊಟ್ಟಂತ ಕೆಲಸವನ್ನು ಬೇಗ ಮುಗಿಸಿ. ಎಷ್ಟು ದಿವಸದಿಂದ ನೀವು ಮಾಡ್ತಾ ಇದ್ದೀರಿ, ಇದನ್ನು ಇಮಿಡಿಯೇಟ್ ಎಷ್ಟು ದಿವಸದೊಳಗೆ ಮುಗಿಸ್ತೀನಿ ಅಂತ ಹೇಳಿ ನಾನು. ಹೇಳಿ ಎಷ್ಟು ನಿಮಗೆ ದೊಡ್ಡ ಕೆಲಸಗಳಿಲ್ಲ, ಇನ್ನು ಇದಕ್ಕೆ ಕೋಟಿಂಗ್ ಇದೆಯಾ? ಈಗ ಡಿವೈಡರ್ ಇದೆ ಸರ್, ಈಗ ಡ್ರೈನ್ ವರ್ಕ್ ಮಾಡಬೇಕು ಮತ್ತೆ ಫೈನಲ್ ಲೇಯರ್ BC ಹಾಕಬೇಕು ಸರ್. ಈಗ ಇಮಿಡಿಯೇಟ್ಲಿ ಅವರು ಡಿವೈಡರ್ ಅನ್ನು ಫಿನಿಶ್ ಮಾಡಿ, ಡಿವೈಡರ್ ಮತ್ತೆ ಡ್ರೈನ್ ವರ್ಕ್ ಫಿನಿಶ್ ಮಾಡಿ. ಬಾಕಿದು ನೀವು ಬೇಕಿದ್ರೆ ನಿಮಗೆ ರೈನ್ ಹಾಕೋಕೆ ಆಗಿಲ್ಲ ಅಂತ ತೊಂದಿಲ್ಲ. ಒಂದು ಕೋಟ್ ಹಾಕುದು ರೈನ್ ನಂತರ ಹಾಕಿದ್ರೆ ತೊಂದರೆ, ಅದು ಬೆಟರ್. ಯಾಕಂದ್ರೆ ಕ್ಲಿಯರ್ ಆಗಿರ್ತದೆ, ಅದಕ್ಕೆ ನಮಗೇನಿಲ್ಲ. ನೀವು ಡಿವೈಡರು ಮತ್ತೆ ಡ್ರೈನ್ ಎರಡನ್ನು ಇಮಿಡಿಯೇಟ್ ಯಾವಾಗ ಫಿನಿಶ್ ಮಾಡ್ತೀರಿ ಅಂತ ಹೇಳಿ. 15 ಒಳಗೆ ಫಿನಿಶ್ ಮಾಡ್ತಾರೆ. ಯಾವಾಗ? 15 ಇದು ಕ್ಲಿಯರ್ ಅಲ್ವಾ? ಮೊದಲಿನ ತರ ಈಗ ಸ್ವಲ್ಪ ಚೇಂಜ್ ಇರ್ತಾರೆ. ಇಲ್ಲ ಸರ್, ನಾವು ಅದೇ ನಾನು ವೆರಿ ಕ್ಲಿಯರ್ ಆಗಿ ಹೇಳ್ತಾರೆ. ನೀವು ಬೇಕಾದ್ರೆ 5 ದಿವಸ ತಗೊಳ್ಳಿ ಎಕ್ಸ್ಟ್ರಾ. ಇದರಲ್ಲಿ ಇರೋದು ಇನ್ನು ನಮಗೆ 6 ದಿವಸ ಮಾತ್ರ. ನೀವು 20ನೇ ತಾರೀಕು ಫಿನಿಶ್ ಮಾಡಿಕೊಡಿ. ಅದಕ್ಕೆ ಮೊದಲು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಮಧ್ಯದಲ್ಲಿ ಹಾಕಿರೋದನ್ನು ಇಮಿಡಿಯೇಟ್ ಇಡಿ. ನೀವು 2 ಜನ ಇಟ್ಕೊಂಡು ಒಂದೊಂದು ಕಲ್ಲು ಲೇ ಮಾಡೋದು ಇಟ್ ಇಸ್ ನಾಟ್ ಎ ಕಾಂಟ್ರಾಕ್ಟರ್ ಸಿಸ್ಟಮ್. ನೀವು ಅಲ್ಲಿ ನೋಡ್ತಾ ಇದ್ದೆ ನಾನು ಮೊದಲು 2 ಜನ ಮಧ್ಯ ಡಿವೈಡರ್ ಅನ್ನು ಹಾಕುದು, 100 ಜನ ಹಾಕುದು ಲೇಬರ್. ಒಂದು 15 ಜನ ಲೇಬರ್ ಹಾಕಿ ಅದನ್ನು ಹಾಕಿ ಮಾಡಿ ಬಿಸಾಕಿ ಕೆಲಸ ಫಿನಿಶ್ ಮಾಡಿ. ಮತ್ತೆ ಇಲ್ಲಿ ಅವರು ಏನೋ ಬಂದ್ರೆ ಇದೇ ಪುಣ್ಯ ಹತ್ರ ನಮ್ಮ ಕೆಳಗಡೆ ನನ್ನ ಮನೆ ಬ್ಲಾಕ್ ಅಲ್ಲ, ಕ್ಲಿಯರ್ ಮಾಡ್ಲಿಕ್ಕೆ ನೀವು ನನಗೆ ಸಮಾಧಾನ ಆಗೋಕೆ ನೀವು ದಯಮಾಡಿ ಹೇಳ್ಬೇಕು. ಇಲ್ಲ ಸರ್, ಮಾಡಿ ಕೊಡ್ತೇನೆ ಸರ್. ನನ್ನ ಸಮಾಧಾನ ಮಾಡ್ಲಿಕ್ಕೆ ನೀವು ದಯಮಾಡಿ ಹೇಳ್ಬೇಕು. ನಾನು ನಿಮ್ಗೆ ಈಗ ಮೋರಿಯನ್ನು ನಾನು ಹೈಕೋರ್ಟಿಗೆ ಹೋಗಿ ತೆಗೆದು ಹಾಕ್ಬೇಕಂತ ನಿಮಗೆ ಆರ್ಡರ್ ಆಗಿದೆ. ನಮಗೆ ತೆಗೆದು ಹಾಕ್ಬೇಕಂತ ನಿಮ್ಮನ್ನು ನಾವು ಪೀಡಿಸುವುದಿಲ್ಲ. ಹಾಗೇನೆ ನೀವು ಹೋಗುವಂತ ಪ್ರಾಪರ್ ಸರಿಯಾದ ವ್ಯವಸ್ಥೆ ಆದರೆ ಅದು ಡ್ರೈನ್ ಮಾಡಬೇಕು. ಅದನ್ನು ಅವು ದುಂಬುದ ಕೈಯಿಂದ ಕಟ್ ಮಾಡ್ತಿದ್ದು ಸರ್. ಆಯ್ಕಿತ್ತೆ ಪೈಪ್ ಸೇರ್ಸೋದು ಕೊಡ್ತೆ ಎಕ್ಸ್ಟ್ರಾ 15 ಲೆಂತ್ ಪೈಪ್ ಅದು 15 ಇಂದು ಟೋಟಲ್ ಪೈಪ್ 15 ಬಾರ್ದು. ನಾನು ಐನೇ ಕಂಟಿನ್ಯೂ ಮಾಡ್ಬಿಡಪ್ಪ ಮತ್ತೆ ನಮ್ಮಲ್ಲಿ ಡೆಕ್ ಮಾಡ್ಬಿಡಿ ಇಮಿತ ಮಿತ್ತ ನೀರು ತಿಂತದ ಎಕ್ಸ್ಟ್ರಾ ಕೂರಡ ಇದಕ್ಕೆ ಅವಕಾಶ ಮಂತ್ಕೋ ಆದ್ಮೇಲೆ ನೀರು ಐಟು ಉಂಟು ಸರ್. ಬಾಕಿದ ಬತ್ತಿನ ನೀರು ಪೂರ ಅವಕಾಶ ಮುಖಾಂತರ ಡ್ರೈನಿಗೆ ಬರೋದು ಮಾತಲ್ಲ. ಈ ಮಿತ್ತ ಯಾರಿಗೆ ಎಲ್ಲ ರಿಟೈನಿಂಗ್ ವಾಲ್ ಸಿಗುದಿಲ್ಲ. ವೆರಿ ಲಿಮಿಟೆಡ್ ರಿಟೈನಿಂಗ್ ವಾಲ್ ಇರ್ತದೆ ಅಲ್ಲ. ಎಲ್ಲಿ ರಿಕ್ವೈರ್ಮೆಂಟ್ ಇದೆ ಎಸೆನ್ಷಿಯಲ್ ಮನೆ ಬೀಳ್ತದೆ ಅನ್ನೋ ಸಿಚುವೇಶನ್ ಅಲ್ಲಿ ಮಾತ್ರ ರಿಟೈನಿಂಗ್ ವಾಲ್ ಮಾಡ್ತಾರೆ. ಎಲ್ಲ ಕಡೆ ರಿಟೈನಿಂಗ್ ವಾಲ್ ಮಾಡೋದಿಲ್ಲ. ಸೊ ಎಲ್ಲರಿಗೂ ರಿಟೈನಿಂಗ್ ವಾಲ್ ಬೇಕಾಗ್ತದೆ. ಆದರೆ ಮಿನಿಮಮ್ ಬೇಸಿಕ್ ರಿಕ್ವೈರ್ಮೆಂಟ್ ಎಲ್ಲೆಲ್ಲಿದೆ ಅದನ್ನು ಅವ್ರನ್ನ ಕರೆದಿರೋ ವಿಚಾರ ಅಷ್ಟೇ. ನಾವು ಆನಂತರ ರಸ್ತೆ ಮಾಡೋದು, ಅವರು ಅಗಿಯುವುದು, ಆನಂತರ ಮನೆಯವರು ಕಂಪ್ಲೇಂಟ್ ಮಾಡೋದು, ನಿಮಗೆ ನೀವು ಅಲ್ಲಿ ಪ್ರಮುಖರು ಯಾರೆಲ್ಲ ಇದ್ದಾರೆ ಇವ್ರ ಹತ್ರ ಅವರು ಕಂಪ್ಲೇಂಟ್ ಮಾಡೋದು ಬರದ ಉದ್ದೇಶ ಇದೆ. ನಾವು ಈಗ ಕಾಂಟ್ರಾಕ್ಟರ್ ಇದ್ದಾರೆ, ಇಂಜಿನಿಯರ್ ಸೆಕ್ಷನ್ ಅವರು ಇದ್ದಾರೆ. ನಾವು ಒಮ್ಮೆ ನೋಡ್ಕೊಂಡು ಹೋಗಿ ಮನೆ ಹತ್ತಿರ ಇರೋದು ರೋಡ್ ಸೈಡಲ್ಲಿ ಇನ್ನು ಅರ್ಧ ಗಂಟೆ ಟೈಮ್ ಇರುತ್ತೆ. ಮನೆ ರೋಡ್ ಸೈಡಲ್ಲಿ ಹತ್ತಿರ ಇರೋರು ಅಲ್ಲಲ್ಲಿ ನಿಲ್ಲಿಸಲಿಕ್ಕಿಲ್ಲ. ರೋಡ್ ಸೈಡಲ್ಲಿ ಹತ್ತಿರ ಇರುವವರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ಅಟ್ಲೀಸ್ಟ್ ನಿಮಗೆಲ್ಲ ನೀವು ದೂರ ದೂರ ಮನೆ ಇರೋರು ಮನೆ ರೋಡ್ ಸೈಡಲ್ಲಿ ಹತ್ತಿರ ಇರೋರಿಗೆ ತೊಂದರೆ ಆಗಬಾರ್ದು. ನಾಳೆ ನಾವು ಅಶೋಕ ರೈಗಳಿಗೆ ಓಟು ಕೊಟ್ಟಿದ್ದೇನೆ ನನಗೆ ತೊಂದರೆ ಆಯಿತು ಅಂತ ಹೇಳ್ಬಾರ್ದು. ಯಾರಾದಿದ್ದರೆ ನೀವು ತಿಳಿಸಿದ್ರಾ ಅವರಿದ್ದರೆ ಅವರ ವಿಚಾರಗಳನ್ನು ತಿಳಿಸ್ಬೇಕು. ನಾವು ಅವ್ರ ಹತ್ರ ಇವಾಗಲೇ ಡಿಸ್ಕಸ್ ಮಾಡಿ ಸಾಲ್ವ್ ಮಾಡಿ ಆಮೇಲೆ ಬಂದು ಪುನಃ ನೀವು ಇಲ್ಲಿ ರಿಟೈನಿಂಗ್ ಆಗಬೇಕು ಇದು ಆಗಬೇಕು ಇಲ್ಲಿ ಏರಬೇಕಂತ ಹೇಳಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಆಲ್ರೆಡಿ ನಾನು ಮಾರ್ಕ್ ಆಗಿದೆ. ಆ ಹತ್ತಿರದ ಮನೆಯವರು ಸೆಂಟ್ರಲ್ ಲೈನ್ ಇದೆ, ಸೆಂಟ್ರಲ್ ಲೈನ್ ಎಲ್ಲ ಗೊತ್ತಾಗಲ್ಲ. ನಾವು ಈಗ ಹೋಗುವಾಗ ಎಲ್ಲೆಲ್ಲಿ ಮನೆ ರೋಡ್ ಸೈಡ್ ಹತ್ತಿರ ಇದೆ ನೀವು ಅದನ್ನು ನಮಗೆ ತೋರಿಸಬೇಕು. ಎಲ್ಲೆಲ್ಲಿ ನಾವು ರಿಟೈನಿಂಗ್ ವಾಲ್ ಪ್ಲಾನ್ ಮಾಡಿದ್ದೇವೆ ಅದನ್ನು ನಾವು ಇವರಿಗೆ ತಿಳಿಸ್ತೀವಿ. ಒಂದು 2-3 ದಿವಸದಲ್ಲಿ ಅವ್ರು ಮತ್ತೆ ನಮಗೆ ಏನಾದರೂ ಚಿಕ್ಕ ಪುಟ್ಟ ವಿಚಾರಗಳನ್ನು ಇದ್ರೆ ಹೇಳಿ ನೀವು. ಅದರಲ್ಲಿ ಯಾವ ಪಕ್ಷಪಾತ ಇಲ್ಲ. ಇನ್ನೊಂದು ಪಕ್ಷದ ವಿಚಾರ ಇಲ್ಲ. ನಾವು ಎಲ್ಲರಿಗೂ ತೊಂದರೆ ಆಗದ್ರೆ ನಾವು ಕೆಲಸ ಮಾಡಬೇಕು. ಈಗ ನೀವು ಇದನ್ನು ಯಾವಾಗ ಮುಗಿಸ್ತೀರಿ ಅಂತ ಹೇಳಿ ಕರೆಕ್ಟಾಗಿ ಹೇಳ್ಬೇಕು. ಆಗೋದಿದ್ರೆ ಆಗ್ತದೆ, ಆಗೋದಿದ್ರೆ ಆಗುದಿಲ್ಲ. ನೀವು ಯಾವಾಗ ಮುಗಿಸ್ತೀರಿ, ಈ ಥರ ರಾಶಿ ಹಾಕೊಂಡು ಡಿವೈಡರ್ ಯಾವಾಗ ಕಂಪ್ಲೀಟ್ ಮಾಡ್ತೀರಿ, ಬಾಕಿ ಕೆಲಸ ಯಾವಾಗ ಕಂಪ್ಲೀಟ್ ಮಾಡ್ತೀರಿ, ಸರಿಯಾಗಿ ಮಾಹಿತಿ ಕೊಡಿ. ಯಾಕಂತ ಹೇಳಿದ್ರೆ ನೋಡಿ ಎಲ್ಲ ಡ್ರೈನ್ ಬ್ಲಾಕ್ ಆಗಿದೆ. ಇನ್ನು ಮಳೆಗಾಲದಲ್ಲಿ ನೀವು ಮಾಡಿದ ರಸ್ತೆನೂ ಉಳಿಯುವುದಿಲ್ಲ, ಮತ್ತು ನಿಮಗೂ ತೊಂದರೆ, ಬಾಕಿಯವರಿಗೆಲ್ಲ ತೊಂದರೆ. ಡ್ರೈನ್ ಎಲ್ಲ ಹೇಗಿದೆ, ಈಗ ಡ್ರೈನ್ ಮಾಡೋದು ಯಾರ್ದು ಕೆಲಸ? ಇವರು ನೋಡಿ 1-4 ಕಲ್ಲು ಹಾಕಿದರೆ ಇನ್ನು ಅದನ್ನು ಕಲ್ಲು ಇಡಲಿಕ್ಕೆ ಆ ಮಧ್ಯದಲ್ಲಿ ರೋಡ್ ಮಧ್ಯದಲ್ಲೆಲ್ಲ ಕಲ್ಲಿದೆ ಅಲ್ವಾ? ನೀವು ನೋಡಿ ಅಲ್ಲಿ ರೋಡಲ್ಲಿ ನೋಡಿ ಮಧ್ಯೆ ಎಲ್ಲ ಬ್ಲಾಕ್ಸ್ ಇಟ್ಕೊಂಡು ಹೋಗಿದ್ದು.
ರಾತ್ರಿ ಬಂದು ಟೂ ವೀಲರ್ ನನಗೆ ಹೊಡಿತೇನೆ, ನನಗೆ ಗೊತ್ತಿದೆಯಾ? ಒಂದು ಅದನ್ನು ಹಾಕಿ ಇಲ್ಲದ ಇಡಬೇಕು, ಎರಡರಲ್ಲಿ ಒಂದು ಕೆಲಸ ಮಾಡಿ. ಮತ್ತೆ ಇದು ಈ ಡ್ರೈನ್ ಮಾಡುವುದು ಯಾವಾಗ ಮಾಡ್ತೀರಿ? ನಿಮ್ಗೆ ಎಷ್ಟು ದಿವಸ ಬೇಕು? ಮಳೆಗಾಲ ಮುಗಿಯೋ ಮಕ್ಕಳು ಮಾಡ್ತೀರಾ ಇಲ್ವಾ? ಹೇಗೆ ಯಾವಾಗ? ಮಳೆಗಾಲ ಆರಂಭ ಆಯಿತು, ಈಗ ನಿಮಗೆ ಇದು ಎಕ್ಸ್ಟ್ರಾ ಡೇ ಕೊಟ್ಟಿಲ್ಲ ಮಳೆಗಾಲ, ಯಾಕಂದ್ರೆ ಮೇ ಆಗಲಿ ಅಲ್ವಾ? ಈಗ ನಿಮಗೆ ಕಟ್ಟಪ್ ಡೇಟ್ ಯಾವಾಗ? ಅವ್ರದ್ದು ಟೈಮ್ ಟೈಮ್ ಎಕ್ಸ್ಟೆನ್ಷನ್ ತಗೊಂಡಿದ್ದಾರೆ. ಹಾಂ, ಯಾವತ್ತಿನವರೆಗೆ ಟೈಮ್ ಎಕ್ಸ್ಟೆಂಡ್? ಯಾವಾಗ ಇಲ್ಲಿವರೆಗೆ? ಅದು ಜುಲೈ ಈ ಮಂತ್ ಮೇ ಎಂಡ್ ಆಗಸ್ಟ್. ಮೇ ಇಂದ ಆಗಸ್ಟ್ ವರೆಗೆ ಇದೆಯಾ? ಆಗಸ್ಟ್ ವರೆಗೆ ಇದೆ ಸರ್. ರೈನಿ ಸೀಸನ್ ಕಟ್ ಆಫ್ ಆಗಿ ಅಷ್ಟು ತಿಂಗಳ ಲೆಕ್ಕದಲ್ಲಿ ಎಷ್ಟು ಹೋಗ್ತದೆ? 11 ತಿಂಗಳು ಎಕ್ಸ್ಟ್ರಾ ಕೇಳಿದ್ದಕ್ಕೆ. ಅಲ್ಲ, ಮೇ ತಿಂಗಳನ್ನು ಮಳೆ ಇರುವ ತಿಂಗಳನ್ನು ನೀವೇ ರೆಡ್ಯೂಸ್ ಮಾಡಿದ್ರಲ್ಲ ಸರ್ಕಾರ ರೆಡ್ಯೂಸ್ ಮಾಡಿ? ಸರ್ಕಾರ ರೆಡ್ಯೂಸ್ ಮಾಡ್ತದೆ ಸರ್. ಕೊಡುವಾಗ ಅದು ಮಳೆ ಒಟ್ಟಿಗೆ ಕೊಡ್ತಾರೆ ಸರ್. 11 ತಿಂಗಳು ಅಂತ ಕೇಳಿದೆ, 11 ತಿಂಗಳು ಟೋಟಲ್ ಆಗಿ ಬರ್ತದೆ ಸರ್. 11 ತಿಂಗಳವರೆಗೆ ನಮಗೆ ಕಾಯ್ಲಿಕ್ಕೆ ಇಲ್ಲ ಸರ್, ಅಷ್ಟೇ. ಈಗ ಅದಾಯ್ತು. ನಾವು ನೀವು ನೋಡಿ 11 ತಿಂಗಳು ಇನ್ನು ಮಾಡ್ತಾ ಇದ್ರೆ ನಾನು ನಿಮ್ಮ ಮೇಲೆ ಆಕ್ಷನ್ಗೆ ಬರೀತೀನಿ, ಖಂಡಿತ ಬರೀತೇನೆ. ನಿಮಗೆ ಮೊದಲು ಇನ್ನು ಮುಂದೆ ಕೆಲಸ ಮಾಡಬೇಕಿದ್ರೆ, ನೀವು ಕೆಲಸ ಮುಗಿಸ್ಬೇಕಿದ್ರೆ ಇದೊಂದು ಕೆಲಸ ಮುಗಿಸ್ಬೇಕು. ನಿಮ್ಮ ಮೇಲೆ ನಮಗೆ ಏನು ಪರ್ಸನಲ್ ಇಂಟ್ರೆಸ್ಟ್ ಏನಿಲ್ಲ. ದಟ್ ಈಸ್ ನೋ ಪರ್ಸನಲ್ ಇಂಟ್ರೆಸ್ಟ್ ಅಟ್ ಆಲ್. ನಮಗೆ ಕೆಲಸ ಮಾಡಿಕೊಡಿ, ಕ್ವಾಲಿಟಿ ಕೊಡಿ, ಬೇರೆ ಏನು ಕೇಳೋದಿಲ್ಲ. ನೀವು ಕೆಲಸ ಮುಗಿಸಿದ್ದಾರೆ, ನೀವು ಕೊಟ್ಟಂತ ಕೆಲಸವನ್ನು ಬೇಗ ಮುಗಿಸಿ. ಎಷ್ಟು ದಿವಸದಿಂದ ನೀವು ಮಾಡ್ತಾ ಇದ್ದೀರಿ, ಇದನ್ನು ಇಮಿಡಿಯೇಟ್ ಎಷ್ಟು ದಿವಸದೊಳಗೆ ಮುಗಿಸ್ತೀನಿ ಅಂತ ಹೇಳಿ ನಾನು. ಈಗ ಹೇಳಿ, ಎಷ್ಟು ನಿಮಗೆ ದೊಡ್ಡ ಕೆಲಸಗಳೇ ಇಲ್ಲ. ಇನ್ನು ಇದಕ್ಕೆ ಕೋಟಿಂಗ್ ಇದೆಯಾ? ಈಗ ಡಿವೈಡರ್ ಇದೆ ಸರ್, ಈಗ ಡ್ರೈನ್ ವರ್ಕ್ ಮಾಡಬೇಕು, ಮತ್ತೆ ಫೈನಲ್ ಲೇಯರ್ BC ಹಾಕ್ಬೇಕು ಸರ್. ಈಗ ಇಮಿಡಿಯೇಟ್ಲಿ ಅವರು ಡಿವೈಡರ್ ಮತ್ತೆ ಅನ್ನು ಫಿನಿಶ್ ಮಾಡಿ, ಡಿವೈಡರ್ ಮತ್ತೆ ಡ್ರೈನ್ ಫಿನಿಶ್ ಮಾಡಿ. ಹಾಕಿದ್ದು ನೀವು ಬೇಕಿದ್ರೆ ನಿಮಗೆ ರೈನ್ ಹಾಕೋಕೆ ಆಗಿಲ್ಲ ಅಂತ ಅದು ತೊಂದಿಲ್ಲ. 1 ಕೋಟ್ ಹಾಕೋದು ರೈನ್ ನಂತರ ಹಾಕಿದ್ರು ತೊಂದರೆ, ಅದು ಬೆಟರ್. ಯಾಕಂದ್ರೆ ಕ್ಲಿಯರ್ ಆಗಿರ್ತದೆ, ಅದಕ್ಕೆ ನಮಗೇನಿಲ್ಲ. ನೀವು ಡಿವೈಡರು ಮತ್ತೆ ಡ್ರೈನ್ ಎರಡನ್ನು ಇಮಿಡಿಯೇಟ್ ಯಾವಾಗ ಫಿನಿಶ್ ಮಾಡ್ತೀವಿ ಅಂತ ಹೇಳಿ. 15 ಒಳಗೆ ಫಿನಿಶ್ ಮಾಡ್ತಾರೆ. ಯಾವಾಗ? 15 ಇದು ಕ್ಲಿಯರ್ ಅಲ್ವಾ? ಮೊದಲನೇ ತರ ಈಗ ಸ್ವಲ್ಪ ಚೇಂಜ್ ಇರ್ತಾರೆ. ಇಲ್ಲ ಸರ್, ನಾವು ಮಾಡಿಕೊಡ್ತೀವಿ. ಅದೇ ನಾನು ಮೊದಲಿಗೆ ಕ್ಲಿಯರ್ ಆಗಿ ಹೇಳ್ತೇವೆ. ಬೇಕಾದ್ರೆ 5 ದಿವಸ ತಗೊಳ್ಳಿ ಎಕ್ಸ್ಟ್ರಾ. ಇದರಲ್ಲಿ ಇರೋದು ಇನ್ನು ನಮಗೆ 6 ದಿವಸ ಮಾತ್ರ. ನೀವು 20ನೇ ತಾರೀಕು ಫಿನಿಶ್ ಮಾಡಿಕೊಳ್ಳಿ. ಅದಕ್ಕೆ ಮೊದಲು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಮಧ್ಯದಲ್ಲಿ ಹಾಕಿರೋದನ್ನು ಇಮಿಡಿಯೇಟ್ ಇಡಿ. ನೀವು 2 ಜನ ಇಟ್ಕೊಂಡು ಒಂದೊಂದು ಕಲ್ಲು ಲೇ ಮಾಡೋದು, ಇಟ್ ಈಸ್ ನಾಟ್ ಎ ಕಾಂಟ್ರಾಕ್ಟರ್ ಸಿಸ್ಟಮ್. ನೀವು ಅಲ್ಲಿ ನೋಡ್ತಾ ಇದ್ದೆ ನಾನು ಮೊದಲು 2 ಜನ ಮಧ್ಯ ಡಿವೈಡರ್ ಅನ್ನು ಹಾಕುದು, 100 ಜನ ಹಾಕೋದು ಲೇಬರ್. ಒಂದು 15 ಜನ ಲೇಬರ್ ಹಾಕಿ ಅದನ್ನು ಮಾಡಿ ಬಿಸಾಕಿ ಕೆಲಸ ಫಿನಿಶ್ ಮಾಡಿ. ಮತ್ತೆ ಇಲ್ಲಿ ಅವರು ಏನೋ ತೊಂದರೆ ಇದೇ ಪುಣ್ಯ ಹತ್ರ ನಮ್ಮ ಕೆಳಗಡೆ ನನ್ನ ಮನೆ ಮಾಡದೇ ಇರುತ್ತೆ ಬ್ಲಾಕ್ ಅಲ್ಲ. ಕ್ಲಿಯರ್ ಮಾಡ್ಲಿಕ್ಕೆ ನೀವು ನನಗೆ ಸಮಾಧಾನ ಆಗೋಕೆ ನೀವು ದಯಮಾಡಿ ಹೇಳ್ಬೇಕು. ಇಲ್ಲ ಮಾಡಿ ಬರ್ತದೆ ಸರ್. ನನ್ನ ಹೇಳ್ಬೇಕು, ನಾನು ನಿಮ್ಗೆ ಈಗ ಮೋರಿಯನ್ನು ನಾನು ಹೈಕೋರ್ಟಿಗೆ ಹೋಗಿ ತೆಗೆದು ಹಾಕ್ಬೇಕಂತ ನಿಮಗೆ ಆರ್ಡರ್ ಆಗಿದೆ. ನಮಗೆ ತೆಗೆದು ಹಾಕ್ಬೇಕಂತ ನಿಮ್ಮನ್ನು ನಾವು ತಿಳಿಸುವುದಿಲ್ಲ. ಹಾಗೇನೆ ನೀವು ಹೋಗುವಂತ ಪ್ರಾಪರ್ ಸರಿಯಾದ ವ್ಯವಸ್ಥೆ ಆದರೆ ಅದು ಡ್ರೈನ್ ಮಾಡಬೇಕು. ಅದನ್ನು ಅವು ದುಂಬುದ ಕೈಯಿಂದ ಕಟ್ ಮಾಡ್ತಿದ್ದು ಸರ್. ಆಯ್ಕಿತ್ತೆ ಪೈಪ್ ಸೇರ್ಸೋದು ಕೊಡ್ತೆ ಎಕ್ಸ್ಟ್ರಾ 15 ಲೆಂತ್ ಪೈಪ್ ಬಾರ್ದು, 15 ಟೋಟಲ್ ಪೈಪ್ 15 ಬಾರ್ದು. ನಾನು ಐನೇ ಕಂಟಿನ್ಯೂ ಮಾಡ್ಕೊಡಪ್ಪ ಮತ್ತೆ ನಮ್ಮಲ್ಲಿ ಡೆಕ್ ಮಾಡ್ಕೊಡಿ. ಇಮಿತ ಮಿತ್ತ ನೀರು ತಿಂತ ಎಕ್ಸ್ಟ್ರಾ ಕೂರಡ ಇದಕ್ಕೆ ಅವಕಾಶ ಮಾಡ್ಕೊಡಿ. ಆದ್ಮೇಲೆ ನೀರು ಐತೆ ಉಂಟು ಅಂತ ಬತ್ತಿನ ನೀರು ಪೂರ ಅವಕಾಶ ಮುಖಾಂತರ ಡ್ರೈನಿಗೆ ಬರೋದು ಮಾತಲ್ಲ. ಈ ಮಿತ್ತ ಯಾರಿಗೆ ಎಲ್ಲ ರಿಟೈನಿಂಗ್ ವಾಲ್ ಸಿಗುವುದಿಲ್ಲ. ವೆರಿ ಲಿಮಿಟೆಡ್ ರಿಟೈನಿಂಗ್ ವಾಲ್ ಇರ್ತದೆ ಅಲ್ಲ. ಎಲ್ಲಿ ರಿಕ್ವೈರ್ಮೆಂಟ್ ಇದೆ, ಎಸೆನ್ಷಿಯಲ್ ಮನೆ ಬೀಳ್ತದೆ ಅನ್ನೋ ಸಿಚುವೇಶನ್ ಅಲ್ಲಿ ಮಾತ್ರ ರಿಟೈನಿಂಗ್ ವಾಲ್ ಮಾಡ್ತಾರೆ. ಎಲ್ಲ ಕಡೆ ರಿಟೈನಿಂಗ್ ವಾಲ್ ಮಾಡೋದಿಲ್ಲ. ಸೊ ಎಲ್ಲರಿಗೂ ರಿಟೈನಿಂಗ್ ವಾಲ್ ಬೇಕಾಗ್ತದೆ. ಆದರೆ ಮಿನಿಮಮ್ ಬೇಸಿಕ್ ರಿಕ್ವೈರ್ಮೆಂಟ್ ಎಲ್ಲೆಲ್ಲಿದೆ ಅದನ್ನು ಅವ್ರನ್ನ ಕರೆದಿರೋ ವಿಚಾರ ಅಷ್ಟೇ. ನಾವು ಆನಂತರ ರಸ್ತೆ ಮಾಡೋದು, ಅವರು ಅಗಿಯುವುದು, ಆನಂತರ ಮನೆಯವರು ಕಂಪ್ಲೇಂಟ್ ಮಾಡೋದು, ನಿಮಗೆ ನೀವು ಅಲ್ಲಿ ಪ್ರಮುಖರು ಯಾರೆಲ್ಲ ಇದ್ದಾರೆ ಇವ್ರ ಹತ್ರ ಅವರು ಕಂಪ್ಲೇಂಟ್ ಮಾಡೋದು, ಬರದ ಉದ್ದೇಶ ಇದೆ. ನಾವು ಈಗ ಕಾಂಟ್ರಾಕ್ಟರ್ ಇದ್ದಾರೆ, ಇಂಜಿನಿಯರ್ ಸೆಕ್ಷನ್ ಅವರು ಇದ್ದಾರೆ. ನಾವು ಒಮ್ಮೆ ನೋಡ್ಕೊಂಡು ಹೋಗಿ ಮನೆ ಹತ್ತಿರ ಇರೋದು ರೋಡ್ ಸೈಡಲ್ಲಿ ಅರ್ಧ ಗಂಟೆ ಟೈಮ್ ಇರುತ್ತೆ. ಮನೆ ರೋಡ್ ಸೈಡಲ್ಲಿ ಹತ್ತಿರ ಇರೋರು ಅಲ್ಲಲ್ಲಿ ನಿಲ್ಲಿಸಲಿಕ್ಕಿಲ್ಲ. ರೋಡ್ ಸೈಡಲ್ಲಿ ಹತ್ತಿರ ಇರುವವರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ಅಟ್ಲೀಸ್ಟ್ ನಿಮಗೆಲ್ಲ, ನೀವು ದೂರ ದೂರ ಮನೆ ಇರೋರು, ಮನೆ ರೋಡ್ ಸೈಡಲ್ಲಿ ಹತ್ತಿರ ಇರುವವರಿಗೆ ತೊಂದರೆ ಆಗಬಾರ್ದು. ನಾಳೆ ನಾವು ಅಶೋಕ ರೈಗಳಿಗೆ ಓಟು ಕೊಟ್ಟಿದ್ದೇನೆ, ನನಗೆ ತೊಂದರೆ ಆಯಿತು ಅಂತ ಹೇಳ್ಬಾರ್ದು. ಯಾರಾದಿದ್ರೆ ನೀವು ತಿಳಿಸಿದ್ರಾ, ಅವರಿದ್ರೆ ಅವರ ವಿಚಾರಗಳನ್ನು ತಿಳಿಸ್ಬೇಕು. ನಾವು ಅವ್ರ ಹತ್ರ ಇವಾಗಲೇ ಡಿಸ್ಕಸ್ ಮಾಡಿ ಸಾಲ್ವ್ ಮಾಡಿ. ಆಮೇಲೆ ಬಂದು ಪುನಃ ನೀವು
ಇಲ್ಲಿ ರಿಟೈನಿಂಗ್ ಆಗಬೇಕು, ಇದು ಆಗಬೇಕು, ಇಲ್ಲಿ ಏರಬೇಕಂತ ಹೇಳಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಮಾರ್ಕ್ ಆಗಿದೆ ಆಲ್ರೆಡಿ ಮಾರ್ಕ್, ಅದಕ್ಕೆ ನೀನೇ ಹೇಳಿದ್ದು ನಾನು, ಮಾರ್ಕಿಂಗ್ ಎಲ್ಲ ಆಗಿದೆ, ಮಾರ್ಕ್ ಆಗಿದೆ. ಆ ಹತ್ತಿರದ ಮನೆ ರೋಡಲ್ಲಿ ಸರ್ ಸೆಂಟ್ರಲ್ ಲೈನ್ ಇದೆ, ಅವರಿಗೆ ಸೆಂಟ್ರಲ್ ಲೈನ್ ಎಲ್ಲ ಗೊತ್ತಾಗಲ್ಲ. ನಾವು ಈಗ ಹೋಗುವಾಗ ಎಲ್ಲೆಲ್ಲಿ ಮನೆ ರೋಡ್ ಸೈಡ್ ಹತ್ತಿರ ಇದೆ ನೀವು ಅದನ್ನು ನಮಗೆ ತೋರಿಸಬೇಕು. ಎಲ್ಲೆಲ್ಲಿ ನಾವು ರಿಟೈನಿಂಗ್ ವಾಲ್ ಪ್ಲಾನ್ ಮಾಡಿದ್ವಿ ಅದನ್ನು ನಾವು ಇವರಿಗೆ ತಿಳಿಸ್ತೀವಿ. ಒಂದು 2-3 ದಿವಸದಲ್ಲಿ ಅವ್ರು ಮತ್ತೆ ನಮಗೆ ಏನಾದರೂ ಚಿಕ್ಕ ಪುಟ್ಟ ವಿಚಾರಗಳನ್ನು ಇದ್ರೆ ಹೇಳಿ ನೀವು. ಅದರಲ್ಲಿ ಯಾವ ಪಕ್ಷಪಾತ ಇಲ್ಲ, ಇನ್ನೊಂದು ಪಕ್ಷದ ವಿಚಾರ ಇಲ್ಲ. ನಾವು ಎಲ್ಲರಿಗೂ ತೊಂದರೆ ಆಗದ್ರೆ ನಾವು ಕೆಲಸ ಮಾಡಬೇಕು. ಈಗ ನೀವು ಇದನ್ನು ಯಾವಾಗ ಮುಗಿಸ್ತೀರಿ ಅಂತ ಹೇಳಿ ಕರೆಕ್ಟಾಗಿ ಹೇಳ್ಬೇಕು. ಆಗೋದಿದ್ರೆ ಆಗ್ತದೆ, ಆಗೋದಿದ್ರೆ ಆಗುದಿಲ್ಲ. ನೀವು ಯಾವಾಗ ಮುಗಿಸ್ತೀರಿ, ಈ ಥರ ರಾಶಿ ಹಾಕೊಂಡು ಡಿವೈಡರ್ ಯಾವಾಗ ಕಂಪ್ಲೀಟ್ ಮಾಡ್ತೀರಿ, ಬಾಕಿ ಕೆಲಸ ಯಾವಾಗ ಕಂಪ್ಲೀಟ್ ಮಾಡ್ತೀರಿ, ಸರಿಯಾಗಿ ಮಾಹಿತಿ ಕೊಡಿ. ಯಾಕಂತ ಹೇಳಿದ್ರೆ ನೋಡಿ, ಎಲ್ಲ ಡ್ರೈನ್ ಬ್ಲಾಕ್ ಆಗಿದೆ. ಇನ್ನು ಮಳೆಗಾಲದಲ್ಲಿ ನೀವು ಮಾಡಿದ ರಸ್ತೆನೂ ಉಳಿಯುವುದಿಲ್ಲ, ಮತ್ತು ನಿಮಗೂ ತೊಂದರೆ, ಬಾಕಿಯವರಿಗೆಲ್ಲ ತೊಂದರೆ. ಡ್ರೈನ್ ಎಲ್ಲ ಹೇಗಿದೆ, ಈಗ ಡ್ರೈನ್ ಮಾಡೋದು ಯಾರ್ದು ಕೆಲಸ? ಇವರು ನೋಡಿ, 4 ಕಲ್ಲು ಹಾಕಿದರೆ ಇನ್ನು ಅದನ್ನು ಕಲ್ಲು ಇಡಲಿಕ್ಕೆ ಆ ಮಧ್ಯದಲ್ಲಿ, ರೋಡ್ ಮಧ್ಯದಲ್ಲೆಲ್ಲ ಕಲ್ಲಿಗಿದೆ ಅಲ್ವಾ? ನೀವು ನೋಡಿ, ಅಲ್ಲಿ ರೋಡಲ್ಲಿ ನೋಡಿ ಮಧ್ಯೆ ಎಲ್ಲ ಬ್ಲಾಕ್ಸ್ ಇಟ್ಕೊಂಡು ಹೋಗಿದ್ದು. ರಾತ್ರಿ ಬಂದು 2 ವೀಲರ್ ನಾನು ಕೂಡಿದ್ದೆ, ನನಗೆ ಗೊತ್ತಿದೆಯಾ? ಅದನ್ನು ಹಾಕಿ ಇಲ್ಲದ ಇಡಬೇಡಿ, ಎರಡರಲ್ಲಿ ಒಂದು ಕೆಲಸ ಮಾಡಿ. ಮತ್ತೆ ಇದು ಈ ಡ್ರೈನ್ ಮಾಡೋದು ಯಾವಾಗ ಮಾಡ್ತೀರಿ? ನಿಮ್ಗೆ ಎಷ್ಟು ದಿವಸ ಬೇಕು? ಮಳೆಗಾಲ ಮುಗಿಯೋ ಮಕ್ಕಳು ಮಾಡ್ತೀರಾ ಇಲ್ವಾ? ಹೇಗೆ ಯಾವಾಗ? ಮಳೆಗಾಲ ಆರಂಭ ಆಯಿತು, ಈಗ ನಿಮಗೆ ಇದು ಎಕ್ಸ್ಟ್ರಾ ಡೇ ಕೊಟ್ಟಿಲ್ಲ ಮಳೆಗಾಲ, ಮೇ ಆಗಲಿ ಅಲ್ವಾ? ಈಗ ನಿಮಗೆ ಕಟ್ಟಪ್ ಡೇಟ್ ಯಾವಾಗ? ಟೈಮ್ ಎಕ್ಸ್ಟೆನ್ಷನ್ ತಗೊಂಡಿದ್ದಾರೆ. ಯಾವತ್ತಿನವರೆಗೆ ಟೈಮ್ ಎಕ್ಸ್ಟೆಂಡ್? ಯಾವಾಗ? ಇಲ್ಲಿವರೆಗೆ ಅದು ಜುಲೈ ಮೇ ಅಂತ ಆಗಸ್ಟ್ ವರೆಗೆ ಇದೆಯಾ? ಆಗಸ್ಟ್ ವರೆಗೆ ಇದೆ ಸರ್. ರೈನಿ ಸೀಸನ್ ಕಟ್ ಆಫ್ ಆಗಿ ಅಷ್ಟು ತಿಂಗಳ ಲೆಕ್ಕದಲ್ಲಿ ಎಷ್ಟು ಹೋಗ್ತದೆ? 11 ತಿಂಗಳು ಎಕ್ಸ್ಟ್ರಾ ಕೇಳಿದ್ದಕ್ಕೆ. ಅಲ್ಲ, ಮೇ ತಿಂಗಳನ್ನು ಮಳೆ ಇರುವ ತಿಂಗಳನ್ನು ನೀವೇ ರೆಡ್ಯೂಸ್ ಮಾಡಿದ್ರೆ ಸರ್ಕಾರ ರೆಡ್ಯೂಸ್ ಮಾಡಿ? ಸರ್ಕಾರ ರೆಡ್ಯೂಸ್ ಮಾಡ್ತದೆ ಸರ್. ಕೊಡುವಾಗ ಅದು ಮಳೆ ಒಟ್ಟಿಗೆ ಕೊಡ್ತಾರೆ ಸರ್. 11 ತಿಂಗಳು ಅಂತ ಕೇಳಿದ್ರೆ 11 ತಿಂಗಳು ಟೋಟಲ್ ಆಗಿ ಬರ್ತದೆ ಸರ್. 11 ತಿಂಗಳಿಗೆ ನಮಗೆ ಕಾಯ್ಲಿಕ್ಕೆ ಇಲ್ಲ ಸರ್, ಅಷ್ಟೇ. ಈಗ ನಾವು ನೀವು ನೋಡಿ 11 ತಿಂಗಳು ಇನ್ನು ಮಾಡ್ತಾ ಇದ್ರೆ ನಾನು ನಿಮ್ಮ ಮೇಲೆ ಆಕ್ಷನ್ಗೆ ಬರೀತೀನಿ, ಖಂಡಿತ ಬರೀತೇನೆ. ನಿಮಗೆ ಮೊದಲು ಇನ್ನು ಮುಂದೆ ಕೆಲಸ ಮಾಡಬೇಕಿದ್ರೆ, ನೀವು ಕೆಲಸ ಮುಗಿಸ್ಬೇಕಿದ್ರೆ ಇದೊಂದು ಕೆಲಸ ಮುಗಿಸ್ಬೇಕು ಸರ್. ನಿಮ್ಮ ಮೇಲೆ ನಮಗೇನು ಪರ್ಸನಲ್ ಇಂಟ್ರೆಸ್ಟ್ ಏನಿಲ್ಲ. ದಟ್ ಈಸ್ ನೋ ಪರ್ಸನಲ್ ಇಂಟ್ರೆಸ್ಟ್ ಅಟ್ ಆಲ್. ನಮ್ಗೆ ಕೆಲಸ ಮಾಡಿ ಕೊಡಿ, ಕ್ವಾಲಿಟಿ ಕೊಡಿ, ಬೇರೇನು ಕೇಳೋದಿಲ್ಲ. ನೀವು ಕೆಲಸ ಮುಗಿಸಿದ್ದಾರೆ, ನೀವು ಕೊಟ್ಟಂಥ ಕೆಲಸವನ್ನು ಬೇಗ ಮುಗಿಸಿ. ಎಷ್ಟು ದಿವಸದಿಂದ ನೀವು ಮಾಡ್ತಾ ಇದ್ದೀರಿ, ಇದನ್ನು ಇಮಿಡಿಯೇಟ್ ಎಷ್ಟು ದಿವಸ ಒಳಗೆ ಮುಗಿಸ್ತೀನಿ ಅಂತ ಹೇಳಿ ನಾನು ಸರ್. ಈಗ ಹೇಳಿ, ಎಷ್ಟು ದಿನಕ್ಕೆ ದೊಡ್ಡ ಕೆಲಸಗಳೇ ಇಲ್ಲ. ಇನ್ನು ಇದಕ್ಕೆ ಕೋಟಿಂಗ್ ಇದೆಯಾ? ಈಗ ಡಿವೈಡರ್ ಇದೆ ಸರ್, ಈಗ ಡ್ರೈನ್ ವರ್ಕ್ ಮಾಡಬೇಕು, ಮತ್ತೆ ಫೈನಲ್ ಲೇಯರ್ BC ಹಾಕಬೇಕು ಸರ್. ಈಗ ಇಮಿಡಿಯೇಟ್ಲಿ ಅವರು ಡಿವೈಡರ್ ಅನ್ನು ಫಿನಿಶ್ ಮಾಡಿ, ಡಿವೈಡರ್ ಮತ್ತೆ ಡ್ರೈನ್ ಫಿನಿಶ್ ಮಾಡಿ. ಬಾಕಿದು ನೀವು ಬೇಕಿದ್ರೆ ನಿಮಗೆ ರೈನ್ ಹಾಕೋಕೆ ಆಗಿಲ್ಲ ಅಂತ ಅದು ತೊಂದಿಲ್ಲ. 1 ಕೋಟ್ ಹಾಕೋದು ರೈನ್ ನಂತರ ಹಾಕಿದ್ರು ತೊಂದರೆ, ಅದು ಬೆಟರ್. ಯಾಕಂದ್ರೆ ಕ್ಲಿಯರ್ ಆಗಿರ್ತದೆ, ಅದಕ್ಕೆ ನಮಗೇನಿಲ್ಲ. ನೀವು ಡಿವೈಡರು ಮತ್ತೆ ಡ್ರೈನ್ ಎರಡನ್ನು ಇಮಿಡಿಯೇಟ್ ಯಾವಾಗ ಫಿನಿಶ್ ಮಾಡ್ತೀರಿ ಅಂತ ಹೇಳಿ. 15 ಒಳಗೆ ಫಿನಿಶ್ ಮಾಡ್ತಾರೆ. ಯಾವಾಗ? 15 ಇದು ಕ್ಲಿಯರ್ ಅಲ್ವಾ? ಮೊದಲಿನ ತರ ಈಗ ಸ್ವಲ್ಪ ಚೇಂಜ್ ಇಡ್ತಾರೆ. ಇಲ್ಲ ಸರ್, ನಾವು ಮಾಡಿ ಕೊಡ್ತೀವಿ. ಅದೇ ನಾನು ಮೊದಲಿಗೆ ಕ್ಲಿಯರ್ ಆಗಿ ಹೇಳ್ತಾರೆ. ಬೇಕಿದ್ರೆ 5 ದಿವಸ ತಗೊಳ್ಳಿ ಎಕ್ಸ್ಟ್ರಾ. ಇದರಲ್ಲಿ ಇರೋದು ಇನ್ನು ನಮಗೆ 6 ದಿವಸ ಮಾತ್ರ. ನೀವು 20ನೇ ತಾರೀಕು ಫಿನಿಶ್ ಮಾಡಿಕೊಡಿ. ಅದಕ್ಕೆ ಮೊದಲು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಮಧ್ಯದಲ್ಲಿ ಹಾಕಿರೋದನ್ನು ಇಮಿಡಿಯೇಟ್ ಇಡಿ. ನೀವು 2 ಜನ ಇಟ್ಕೊಂಡು ಒಂದೊಂದು ಕಲ್ಲು ಲೇ ಮಾಡೋದು, ಇಟ್ ಈಸ್ ನಾಟ್ ಎ ಕಾಂಟ್ರಾಕ್ಟರ್ ಸಿಸ್ಟಮ್. ಅಲ್ಲಿ ನೋಡ್ತಾ ಇದ್ದೆ ನಾನು ಮೊದಲು 2 ಜನ ಮಧ್ಯ ಡಿವೈಡರ್ ಅನ್ನು ಹಾಕೋದು, 100 ಜನ ಹಾಕೋದು ಲೇಬರ್. ಒಂದು 15 ಜನ ಲೇಬರ್ ಹಾಕಿ ಅದನ್ನು ಹಾಕಿ ಮಾಡಿ ಬಿಸಾಕಿ ಕೆಲಸ ಫಿನಿಶ್ ಮಾಡಿ. ಮತ್ತೆ ಇಲ್ಲಿ ಅವರೇನೋ ತೊಂದರೆ ಇದೇ ಪುಣ್ಯ ಹತ್ರ ನಮ್ಮ ಕೆಳಗಡೆ ನನ್ನ ಮನೆ ಬ್ಲಾಕ್ ಆಗ್ತದೆ. ಅಲ್ಲ, ಕ್ಲಿಯರ್ ಮಾಡ್ಲಿಕ್ಕೆ ನೀವು ನನಗೆ ಸಮಾಧಾನ ಆಗೋಗೆ ನೀವು ದಯಮಾಡಿ ಹೇಳ್ಬೇಕು. ಇಲ್ಲ ಸರ್, ಮಾಡಿ ಬರ್ತೇನೆ ಸರ್. ನನ್ನನ್ನು ಸಮಾಧಾನ ಮಾಡಲಿಕ್ಕೆ ನೀವು ದಯಮಾಡಿ ಹೇಳ್ಬೇಕು. ನಾನು ನಿಮ್ಗೆ ಈಗ ಮೋರಿಯನ್ನು ನಾನು ಹೈಕೋರ್ಟಿಗೆ ಹೋಗಿ ತೆಗೆದು ಹಾಕ್ಬೇಕಂತ ನಿಮಗೆ ಆರ್ಡರ್ ಆಗಿದೆ. ನಮಗೆ ತೆಗೆದು ಹಾಕ್ಬೇಕಂತ ನಿಮ್ಮನ್ನು ನಾವು ತಿಳಿಸುವುದಿಲ್ಲ. ಹಾಗೇನೆ ನೀವು ಹೋಗುವಂತ ಪ್ರಾಪರ್ ಸರಿಯಾದ ವ್ಯವಸ್ಥೆ ಆದರೆ ನಮಗೆ ಅದು ಡ್ರೈನ್ ಮಾಡಬೇಕು. ಅದನ್ನು ಅವು ದುಂಬುದ ಕೈಯಿಂದ ಕಟ್ ಮಾಡ್ತಿದ್ದು ಸರ್. ಆಯ್ಕಿತ್ತೆ ಪೈಪ್ ಸೇರ್ಸೋದು ಕೊಡ್ತೆ ಎಕ್ಸ್ಟ್ರಾ 15 ಪೈಪ್ ಅದು 15
ಟೋಟಲ್ ಪೈಪ್ 14 ಪಾರ್ದ ನಾನು ಐನೇ ಕಂಟಿನ್ಯೂ ಮಾಡ್ಬಿಡ ಮತ್ತೆ ನಮ್ಮಲ್ಲಿ ಡೆಕ್ ಮಾಡ್ಬಿಡಿ ಇಮಿತ ಮಿತ್ತ ನೀರು ತಿರ್ತ ಎಕ್ಸ್ಟ್ರಾ ಕೂರಡ ಇದಕ್ಕೆ ಅವಕಾಶ ಮಂತ್ಕೋ ಆದ್ಮೇಲೆ ನೀರು ಐತೆ ಉಂಟುಲ್ಲ ಸರ್ ಬಾಕಿದಲ್ಲಿ ಕಂಡೆ ಬತ್ತಿನ ನೀರು ಪೂರ ಕೌಕಾಚರ ಮುಖಾಂತರ ಡ್ರೈನಿಗೆ ಬರೋದು ಮಾತಲ್ಲ ಈ ಮಿತ್ತ ಯಾರಿಗೆ ಎಲ್ಲ ರಿಟೈನಿಂಗ್ ವಾಲ್ ಸಿಗುದಿಲ್ಲ, ವೆರಿ ಲಿಮಿಟೆಡ್ ರಿಟೈನಿಂಗ್ ವಾಲ್ ಇರ್ತದೆ ಅಲ್ಲ. ಎಲ್ಲಿ ರಿಕ್ವೈರ್ಮೆಂಟ್ ಇದೆ ಎಸೆನ್ಷಿಯಲ್ ಮನೆ ಬೀಳ್ತದೆ ಅನ್ನೋ ಸಿಚುವೇಶನ್ ಅಲ್ಲಿ ಮಾತ್ರ ರಿಟೈನಿಂಗ್ ವಾಲ್ ಮಾಡ್ತಾರೆ, ಎಲ್ಲ ಕಡೆ ರಿಟೈನಿಂಗ್ ವಾಲ್ ಮಾಡೋದಿಲ್ಲ. ಸೊ ಎಲ್ಲರಿಗೂ ರಿಟೈನಿಂಗ್ ವಾಲ್ ಬೇಕಾಗ್ತದೆ, ಆದರೆ ಮಿನಿಮಮ್ ಬೇಸಿಕ್ ರಿಕ್ವೈರ್ಮೆಂಟ್ ಎಲ್ಲೆಲ್ಲಿದೆ ಅದನ್ನು ಅವ್ರನ್ನ ಕರೆದಿರೋ ವಿಚಾರ ಅಷ್ಟೇ. ನಾವು ಆನಂತರ ರಸ್ತೆ ಮಾಡೋದು, ಅವರು ಅಗಿಯುವುದು, ಆನಂತರ ಮನೆಯವರು ಕಂಪ್ಲೇಂಟ್ ಮಾಡೋದು, ನಿಮಗೆ ನೀವು ಅಲ್ಲಿ ಪ್ರಮುಖರು ಯಾರೆಲ್ಲ ಇದ್ದಾರೆ ಇವ್ರ ಹತ್ರ ಅವ್ರು ಕಂಪ್ಲೇಂಟ್ ಮಾಡೋದು, ಬರದ ಉದ್ದೇಶ ಇದೆ. ನಾವು ಈಗ ಕಾಂಟ್ರಾಕ್ಟರ್ ಇದ್ದಾರೆ, ಇಂಜಿನಿಯರ್ ಸೆಕ್ಷನ್ ಅವರು ಇದ್ದಾರೆ, ನಾವು ಒಮ್ಮೆ ನೋಡ್ಕೊಂಡು ಹೋಗಿ ಮನೆ ಹತ್ತಿರ ಇರೋದು ರೋಡ್ ಸೈಡಲ್ಲಿ ಇನ್ನು ಅರ್ಧ ಗಂಟೆ ಟೈಮ್ ಇರುತ್ತೆ. ಮನೆ ರೋಡ್ ಸೈಡಲ್ಲಿ ಹತ್ತಿರ ಇರೋರು ಅಲ್ಲಲ್ಲಿ ನಿಲ್ಲಿಸಲಿಕ್ಕಿಲ್ಲ, ರೋಡ್ ಸೈಡಲ್ಲಿ ಹತ್ತಿರ ಇರುವವರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ಅಟ್ಲೀಸ್ಟ್ ನಿಮಗೆಲ್ಲ ನೀವು ದೂರ ದೂರ ಮನೆ ಇರೋರು ಮನೆ ರೋಡ್ ಸೈಡಲ್ಲಿ ಹತ್ತಿರ ಇರೋರಿಗೆ ತೊಂದರೆ ಆಗಬಾರ್ದು. ನಾಳೆ ನಾವು ಅಶೋಕ ಲೈಗಳಿಗೆ ಓಟು ಕೊಟ್ಟಿದ್ದೇನೆ ನನಗೆ ತೊಂದರೆ ಆಯಿತು ಅಂತ ಹೇಳ್ಬಾರ್ದು. ಯಾರಾದಿದ್ರೆ ನೀವು ತಿಳಿಸಿದಿರಾ ಅವ್ರು ಇದ್ರೆ ಅವ್ರ ವಿಚಾರಗಳನ್ನು ತಿಳಿಸ್ಬೇಕು. ನಾವು ಅವ್ರ ಹತ್ರ ಇವಾಗಲೇ ಡಿಸ್ಕಸ್ ಮಾಡಿ ಸಾಲ್ವ್ ಮಾಡಿ, ಆಮೇಲೆ ಬಂದು ಪುನಃ ನೀವು ಇಲ್ಲಿ ರಿಟೈನಿಂಗ್ ಆಗಬೇಕು, ಇದು ಆಗಬೇಕು, ಇಲ್ಲಿ ಏರಬೇಕಂತ ಹೇಳಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಮಾರ್ಕ್ ಆಗಿದೆ ಅಲ್ರಿ, ಆಲ್ರೆಡಿ ಮಾರ್ಕ್, ಅದಕ್ಕೆ ನಾನು ಮಾರ್ಕಿಂಗ್ ಎಲ್ಲ ಆಗಿದೆ, ಮಾರ್ಕ್ ಆಗಿದೆ. ಆ ಹತ್ತಿರದ ಮನೆಯವರು ರೋಡಲ್ಲಿ ಸರ್ ಸೆಂಟ್ರಲ್ ಲೈನ್ ಇದೆ, ಅವರಿಗೆ ಸೆಂಟ್ರಲ್ ಲೈನ್ ಎಲ್ಲ ಗೊತ್ತಾಗಲ್ಲ. ನಾವು ಈಗ ಹೋಗುವಾಗ ಎಲ್ಲೆಲ್ಲಿ ಮನೆ ರೋಡ್ ಸೈಡ್ ಹತ್ತಿರ ಇದೆ ನೀವು ಅದನ್ನು ನಮಗೆ ತೋರಿಸಬೇಕು. ಎಲ್ಲೆಲ್ಲಿ ನಾವು ರಿಟೈನಿಂಗ್ ವಾಲ್ ಪ್ಲಾನ್ ಮಾಡಿದ್ದೇವೆ ಅದನ್ನು ನಾವು ಇವರಿಗೆ ತಿಳಿಸ್ತೀವಿ. ಒಂದು 2-3 ದಿವಸದಲ್ಲಿ ಅವ್ರು ಮತ್ತೆ ನಮಗೆ ಏನಾದರೂ ಚಿಕ್ಕ ಪುಟ್ಟ ವಿಚಾರಗಳನ್ನು ಇದ್ರೆ ಹೇಳಿ ನೀವು. ಅದರಲ್ಲಿ ಯಾವ ಪಕ್ಷಪಾತ ಇಲ್ಲ, ಇನ್ನೊಂದು ಪಕ್ಷದ ವಿಚಾರ ಇಲ್ಲ. ನಾವು ಎಲ್ಲರನ್ನು ಯಾರಿಗೂ ತೊಂದರೆ ಆಗದ್ರೆ ನಾವು ಕೆಲಸ ಮಾಡಬೇಕು. ಈಗ ನೀವು ಇದನ್ನು ಯಾವಾಗ ಮುಗಿಸ್ತೀರಿ ಅಂತ ಹೇಳಿ ಕರೆಕ್ಟಾಗಿ ಹೇಳ್ಬೇಕು. ಆಗೋದಿದ್ರೆ ಆಗ್ತದೆ, ಆಗೋದಿದ್ರೆ ಆಗುದಿಲ್ಲ. ನೀವು ಯಾವಾಗ ಮುಗಿಸ್ತೀರಿ, ಈ ಥರ ರಾಶಿ ಹಾಕೊಂಡು ಡಿವೈಡರ್ ಯಾವಾಗ ಕಂಪ್ಲೀಟ್ ಮಾಡ್ತೀರಿ, ಬಾಕಿ ಕೆಲಸ ಯಾವಾಗ ಕಂಪ್ಲೀಟ್ ಮಾಡ್ತೀರಿ, ಸರಿಯಾಗಿ ಮಾಹಿತಿ ಕೊಡಿ. ಯಾಕಂತ ಹೇಳಿದ್ರೆ ನೋಡಿ, ಎಲ್ಲ ಡ್ರೈನ್ ಬ್ಲಾಕ್ ಆಗಿದೆ. ಇನ್ನು ಮಳೆಗಾಲದಲ್ಲಿ ನೀವು ಮಾಡಿದ ರಸ್ತೆನೂ ಉಳಿಯುವುದಿಲ್ಲ, ಮತ್ತು ನಿಮಗೂ ತೊಂದರೆ, ಬಾಕಿಯವರಿಗೆಲ್ಲ ತೊಂದರೆ. ಡ್ರೈನ್ ಎಲ್ಲ ಹೇಗಿದೆ, ಈಗ ಡ್ರೈನ್ ಮಾಡೋದು ಯಾರ್ದು ಕೆಲಸ? ಇವರು ನೋಡಿ, 4 ಕಲ್ಲು ಹಾಕಿದರೆ ಇನ್ನು ಅದನ್ನು ಕಲ್ಲು ಇಡಲಿಕ್ಕೆ ಆ ಮಧ್ಯದಲ್ಲಿ ರೋಡ್ ಮಧ್ಯದಲ್ಲೆಲ್ಲ ಕಲ್ಲಿದೆ ಅಲ್ವಾ? ನೀವು ನೋಡಿ, ಅಲ್ಲಿ ರೋಡಲ್ಲಿ ನೋಡಿ ಮಧ್ಯೆ ಎಲ್ಲ ಬ್ಲಾಕ್ಸ್ ಇಟ್ಕೊಂಡು ಹೋಗಿದ್ದು. ರಾತ್ರಿ ಬಂದು 2 ವೀಲರ್ ನಾನು ನೋಡಿದ್ದೆ, ನನಗೆ ಗೊತ್ತಿದೆಯಾ? ಅದನ್ನು ಹಾಕಿ ಇಲ್ಲದ ಇಡಬೇಕು, ಎರಡರಲ್ಲಿ ಒಂದು ಕೆಲಸ ಮಾಡಿ. ಮತ್ತೆ ಇದು ಈ ಡ್ರೈನ್ ಮಾಡೋದು ಯಾವಾಗ ಮಾಡ್ತೀರಿ? ನಿಮ್ಗೆ ಎಷ್ಟು ದಿವಸ ಬೇಕು? ಮಳೆಗಾಲ ಮುಗಿಯ ಮಕ್ಕಳು ಮಾಡ್ತೀರಾ ಇಲ್ವಾ? ಹೇಗೆ ಯಾವಾಗ? ಮಳೆಗಾಲ ಆರಂಭ ಆಯಿತು, ಈಗ ನಿಮಗೆ ಇದು ಎಕ್ಸ್ಟ್ರಾ ಡೇ ಕೊಟ್ಟಿದ್ದು ಮಳೆಗಾಲ ಮೇಯಲ್ಲಿ ಅಲ್ವಾ? ಈಗ ನಿಮಗೆ ಕಟ್ಟಪ್ ಡೇಟ್ ಯಾವಾಗ? ಅವ್ರದ್ದು ಟೈಮ್ ಎಕ್ಸ್ಟೆನ್ಷನ್ ತಗೊಂಡಿದ್ದಾರೆ. ಯಾವತ್ತಿನವರೆಗೆ ಟೈಮ್ ಎಕ್ಸ್ಟೆಂಡ್ ಯಾವಾಗ? ಇಲ್ಲಿವರೆಗೆ ಅದು ಜುಲೈ ಮಂತ್ ಮೇ ಎಂಡ್ ಆಗಸ್ಟ್ ವರೆಗೆ ಇದೆಯಾ? ಆಗಸ್ಟ್ ವರೆಗೆ ಇದೆ ಸರ್. ರೈನಿ ಸೀಸನ್ ಕಟ್ ಆಫ್ ಆಗಿ ಅಷ್ಟು ತಿಂಗಳ ಲೆಕ್ಕದಲ್ಲಿ ಎಷ್ಟು ಹೋಗ್ತದೆ? 11 ತಿಂಗಳು ಎಕ್ಸ್ಟ್ರಾ ಕೇಳಿದ್ದಕ್ಕೆ. ಅಲ್ಲ, ಮೇ ತಿಂಗಳನ್ನು ಮಳೆ ಇರುವ ತಿಂಗಳನ್ನು ನೀವೇ ರೆಡ್ಯೂಸ್ ಮಾಡಿದ್ರೆ ಅಲ್ಲ ಸರ್ಕಾರ ರೆಡ್ಯೂಸ್ ಮಾಡಿ? ಸರ್ಕಾರ ರೆಡ್ಯೂಸ್ ಮಾಡ್ತದೆ ಸರ್. ಕೊಡುವಾಗ ಅದು ಮಳೆ ಒಟ್ಟಿಗೆ ಕೊಡ್ತಾರೆ ಸರ್. 11 ತಿಂಗಳು ಅಂತ ಕೇಳಿದೆ, 11 ತಿಂಗಳು ಟೋಟಲ್ ಆಗಿ ಬರ್ತದೆ ಸರ್. 11 ತಿಂಗಳೊಳಗೆ ನಮಗೆ ಕಾಯ್ಲಿಕ್ಕೆ ಇಲ್ಲ ಸರ್, ಅಷ್ಟೇ. ಈಗ ಅದಾಯ್ತು. ನಾವು ನೀವು ನೋಡಿ 11 ತಿಂಗಳು ಇನ್ನು ಮಾಡ್ತಾ ಇದ್ರೆ ನಾನು ನಿಮ್ಮ ಮೇಲೆ ಆಕ್ಷನ್ಗೆ ಬರೀತೀನಿ, ಖಂಡಿತ ಬರೀತೇನೆ. ನಿಮಗೆ ಮೊದಲು ಇನ್ನು ಮುಂದೆ ಕೆಲಸ ಮಾಡಬೇಕಿದ್ರೆ, ನೀವು ಕೆಲಸ ಮುಗಿಸ್ಬೇಕಿದ್ರೆ ಇದೊಂದು ಕೆಲಸ ಮುಗಿಸ್ಬೇಕು ಸರ್. ನಿಮ್ಮ ಮೇಲೆ ನಮಗೇನು ಪರ್ಸನಲ್ ಇಂಟ್ರೆಸ್ಟ್ ಏನಿಲ್ಲ. ದಟ್ ಈಸ್ ನೋ ಪರ್ಸನಲ್ ಇಂಟ್ರೆಸ್ಟ್ ಅಟ್ ಆಲ್. ನಮಗೆ ಕೆಲಸ ಮಾಡಿಕೊಡಿ, ಕ್ವಾಲಿಟಿ ಕೊಡಿ, ಬೇರೆ ಏನು ಕೇಳೋದಿಲ್ಲ. ನೀವು ಕೆಲಸ ಮುಗಿಸಿದ್ದಾರೆ, ನೀವು ಕೊಟ್ಟಂಥ ಕೆಲಸವನ್ನು ಬೇಗ ಮುಗಿಸಿ. ಎಷ್ಟು ದಿವಸದಿಂದ ನೀವು ಮಾಡ್ತಾ ಇದ್ದೀರಿ, ಇದನ್ನು ಇಮಿಡಿಯೇಟ್ ಎಷ್ಟು ದಿವಸದೊಳಗೆ ಮುಗಿಸ್ತೀರಿ ಅಂತ ಹೇಳಿ ನಾನು. ಈಗ ಹೇಳಿ, ಎಷ್ಟು ದಿನಕ್ಕೆ ದೊಡ್ಡ ಕೆಲಸಗಳಿಲ್ಲ. ಇನ್ನು ಇದಕ್ಕೆ ಕೋಟಿಂಗ್ ಇದೆಯಾ? ಈಗ ಡಿವೈಡರ್ ಇದೆ ಸರ್, ಈಗ ಡ್ರೈನ್ ವರ್ಕ್ ಮಾಡಬೇಕು, ಮತ್ತೆ ಫೈನಲ್ ಲೇಯರ್ BC ಹಾಕಬೇಕು ಸರ್. ಈಗ ಇಮಿಡಿಯೇಟ್ಲಿ ಅವರು ಡಿವೈಡರ್ ಅನ್ನು ಫಿನಿಶ್ ಮಾಡಿ, ಡಿವೈಡರ್ ಮತ್ತೆ ಡ್ರೈನ್ ಫಿನಿಶ್ ಮಾಡಿ. ಬಾಕಿದು ನೀವು ಬೇಕಿದ್ರೆ ನಿಮಗೆ ರೈನ್ ಹಾಕೋಕೆ ಆಗಿಲ್ಲ ಅಂತ ಅದು ತೊಂದಿಲ್ಲ. 1 ಕೋಟಿ ಹಾಕೋದು ರೈನ್ ನಂತರ ಹಾಕಿದ್ರು ತೊಂದರೆ, ಅದು ಬೆಟರ್. ಯಾಕಂದ್ರೆ ಕ್ಲಿಯರ್ ಆಗಿರ್ತದೆ, ಅದಕ್ಕೆ ನಮಗೇನಿಲ್ಲ. ನೀವು ಡಿವೈಡರು ಮತ್ತೆ ಡ್ರೈನ್ ಎರಡನ್ನು ಇಮಿಡಿಯೇಟ್ ಯಾವಾಗ ಫಿನಿಶ್ ಮಾಡ್ತೀವಿ ಅಂತ ಹೇಳಿ. 15 ಒಳಗೆ ಫಿನಿಶ್ ಮಾಡ್ತೀವಿ. ಯಾವಾಗ? 15 ಇದು ಕ್ಲಿಯರ್ ಅಲ್ವಾ?
ಮೊದಲನೇ ತರ ಈಗ ಸ್ವಲ್ಪ ಚೇಂಜ್ ಇರ್ತಾರೆ. ಇಲ್ಲ ಸರ್, ನಾವು ಮಾಡಿಕೊಡ್ತೀವಿ. ಅದೇ ನಾನು ಮೊದಲಿಗೆ ಕ್ಲಿಯರ್ ಆಗಿ ಹೇಳ್ತಾರೆ, ಬೇಕಾದ್ರೆ 5 ದಿವಸ ತಗೊಳ್ಳಿ ಎಕ್ಸ್ಟ್ರಾ. ಇದರಲ್ಲಿ ಇರೋದು ಇನ್ನು ನಮಗೆ 6 ದಿವಸ ಮಾತ್ರ. ನೀವು 20ನೇ ತಾರೀಕು ಫಿನಿಶ್ ಮಾಡಿಕೊಳ್ಳಿ. ಅದಕ್ಕೆ ಮೊದಲು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಮಧ್ಯದಲ್ಲಿ ಹಾಕಿರೋದನ್ನು ಇಮಿಡಿಯೇಟ್ ಇಡಿ. ನೀವು 2 ಜನ ಇಟ್ಕೊಂಡು ಒಂದೊಂದು ಕಲ್ಲು ಲೇ ಮಾಡೋದು ಇಟ್ ಇಸ್ ನಾಟ್ ಎ ಕಾಂಟ್ರಾಕ್ಟರ್ ಸಿಸ್ಟಮ್. ನೀವು ಅಲ್ಲಿ ನೋಡ್ತಾ ಇದ್ದೆ ನಾನು ಮೊದಲು 2 ಜನ ಮಧ್ಯ ಡಿವೈಡರ್ ಅನ್ನು ಹಾಕೋದು, 3 ಜನ ಹಾಕೋದು ಲೇಬರ್, ಒಂದು 15 ಜನ ಲೇಬರ್ ಹಾಕಿ ಅದನ್ನು ಹಾಕಿ ಮಾಡಿ ಬಿಸಾಕಿ ಕೆಲಸ ಫಿನಿಶ್ ಮಾಡಿ. ಮತ್ತೆ ಇಲ್ಲಿ ಅವರು ಏನೋ ತೊಂದರೆ ಇದೇ ಪುಣ್ಯ ಹತ್ರ ನಮ್ಮ ಕೆಳಗಡೆ ನನ್ನ ಮನೆ ಮಾಡದೇ ಇರುತ್ತೆ ಬ್ಲಾಕ್ ಆಗ್ತದೆ. ಕ್ಲಿಯರ್ ಮಾಡಿ. ಅಲ್ಲ, ಕ್ಲಿಯರ್ ಮಾಡ್ಲಿಕ್ಕೆ ನೀವು ನನಗೆ ಸಮಾಧಾನ ಆಗೋಗೆ ನೀವು ದಯಮಾಡಿ ಹೇಳ್ಬೇಕು. ಇಲ್ಲ ಮಾಡಿಕೊಡ್ತೇವೆ ಸರ್. ನನ್ನನ್ನು ಸಮಾಧಾನ ಮಾಡ್ಲಿಕ್ಕೆ ನೀವು ದಯಮಾಡಿ ಹೇಳ್ಬೇಕು. ನಾನು ನಿಮ್ಗೆ ಈಗ ಮೋರಿಯನ್ನು ನಾನು ಹೈಕೋರ್ಟಿಗೆ ಹೋಗಿ ತೆಗೆದು ಹಾಕ್ಬೇಕಂತ ನಿಮಗೆ ಆರ್ಡರ್ ಆಗಿದೆ. ನಮಗೆ ತೆಗೆದು ಹಾಕ್ಬೇಕಂತ ನಿಮ್ಮನ್ನು ನಾವು ತಿಳಿಸುವುದಿಲ್ಲ. ಹಾಗೇನೆ ನೀವು ಹೋಗುವಂತ ಪ್ರಾಪರ್ ಸರಿಯಾದ ವ್ಯವಸ್ಥೆ ಆದರೆ ನಮಗೆ ಅದು ಡ್ರೈನ್ ಮಾಡಬೇಕು. ಅದನ್ನು ಅವು ದುಂಬುದ ಕೈಯಿಂದ ಕಟ್ ಮಾಡ್ತಿದ್ದು ಸರ್. ಆಯ್ಕಿತ್ತೆ ಪೈಪ್ ಸೇರ್ಸೋದು ಕೊಡ್ತೆ ಎಕ್ಸ್ಟ್ರಾ 15 ಲೆಂತ್ ಪೈಪ್ ಬಾರ್ದು 15 ಟೋಟಲ್ ಪೈಪ್ 15 ಬಾರ್ದು. ನಾನು ಐನೇ ಕಂಟಿನ್ಯೂ ಮಾಡ್ಕೊಡಪ್ಪ ಮತ್ತೆ ನಮ್ಮಲ್ಲಿ ಡೆಕ್ ಮಾಡ್ಕೊಡಿ. ಈ ಮಿತ್ತ ಮಿತ್ತ ನೀರು ತಿರ್ತ ಎಕ್ಸ್ಟ್ರಾ ಕೊರಡ ಇದಕ್ಕೆ ಅವಕಾಶ ಮಾಡ್ಕೊಡಿ. ಆದ್ಮೇಲೆ ನೀರು ಐತೆ ಉಂಟುಲ್ಲ ಸರ್ ಬಾಕಿದ ಬತ್ತಿನ ನೀರು ಪೂರ ಕೌಕಾಚರ್ ಮುಖಾಂತರ ಡ್ರೈನಿಗೆ ಬರೋದು ಮಾತಲ್ಲ. ಈ ಮಿತ್ತ ಯಾರಿಗೆ ಎಲ್ಲ ರಿಟೈನಿಂಗ್ ವಾಲ್ ಸಿಗುವುದಿಲ್ಲ. ವೆರಿ ಲಿಮಿಟೆಡ್ ರಿಟೈನಿಂಗ್ ವಾಲ್ ಇರ್ತದೆ. ಅಲ್ಲ, ಎಲ್ಲಿ ರಿಕ್ವೈರ್ಮೆಂಟ್ ಇದೆ ಎಸೆನ್ಷಿಯಲ್ ಮನೆ ಬೀಳ್ತದೆ ಅನ್ನೋ ಸಿಚುವೇಶನ್ ಅಲ್ಲಿ ಮಾತ್ರ ರಿಟೈನಿಂಗ್ ವಾಲ್ ಮಾಡ್ತಾರೆ. ಎಲ್ಲ ಕಡೆ ರಿಟೈನಿಂಗ್ ವಾಲ್ ಮಾಡೋದಿಲ್ಲ. ಸೊ ಎಲ್ಲರಿಗೂ ರಿಟೈನಿಂಗ್ ವಾಲ್ ಬೇಕಾಗ್ತದೆ. ಆದರೆ ಮಿನಿಮಮ್ ಬೇಸಿಕ್ ರಿಕ್ವೈರ್ಮೆಂಟ್ ಎಲ್ಲೆಲ್ಲಿದೆ ಅದನ್ನು ಅವ್ರನ್ನ ಕರೆದಿರೋ ವಿಚಾರ ಅಷ್ಟೇ. ನಾವು ಆನಂತರ ರಸ್ತೆ ಮಾಡೋದು, ಅವರು ಅಗಿಯುವುದು, ಆನಂತರ ಮನೆಯವರು ಕಂಪ್ಲೇಂಟ್ ಮಾಡೋದು, ನಿಮಗೆ ನೀವು ಅಲ್ಲಿ ಪ್ರಮುಖರು ಯಾರೆಲ್ಲ ಇದ್ದಾರೆ ಇವ್ರ ಹತ್ರ ಅವರು ಕಂಪ್ಲೇಂಟ್ ಮಾಡೋದು ಬರದ ಉದ್ದೇಶ ಇದೆ. ನಾವು ಈಗ ಕಾಂಟ್ರಾಕ್ಟರ್ ಇದ್ದಾರೆ, ಇಂಜಿನಿಯರ್ ಸೆಕ್ಷನ್ ಅವರು ಇದ್ದಾರೆ. ನಾವು ಒಮ್ಮೆ ನೋಡ್ಕೊಂಡು ಹೋಗಿ ಮನೆ ಹತ್ತಿರ ಇರೋದು ರೋಡ್ ಸೈಡಲ್ಲಿ ಇನ್ನು ಅರ್ಧ ಗಂಟೆ ಟೈಮ್ ಇರುತ್ತೆ. ಮನೆ ರೋಡ್ ಸೈಡಲ್ಲಿ ಹತ್ತಿರ ಇರೋರು ಅಲ್ಲಲ್ಲಿ ನಿಲ್ಲಿಸಲಿಕ್ಕಿಲ್ಲ. ರೋಡ್ ಸೈಡಲ್ಲಿ ಹತ್ತಿರ ಇರುವವರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ಅಟ್ಲೀಸ್ಟ್ ನಿಮಗೆಲ್ಲ ನೀವು ದೂರ ದೂರ ಮನೆ ಇರೋರು ಮನೆ ರೋಡ್ ಸೈಡಲ್ಲಿ ಹತ್ತಿರ ಇರೋರಿಗೆ ತೊಂದರೆ ಆಗಬಾರ್ದು. ನಾಳೆ ನಾವು ಅಶೋಕ ಲೈಗಳಿಗೆ ಓಟು ಕೊಟ್ಟಿದ್ದೇನೆ ನನಗೆ ತೊಂದರೆ ಆಯಿತು ಅಂತ ಹೇಳ್ಬಾರ್ದು. ಯಾರಾದ್ರೂ ಇದ್ರೆ ನೀವು ತಿಳಿಸಿದ್ರಾ ಅವರಿದ್ರೆ ಅವ್ರ ವಿಚಾರಗಳನ್ನು ತಿಳಿಸ್ಬೇಕು. ನಾವು ಅವ್ರ ಹತ್ರ ಇವಾಗಲೇ ಡಿಸ್ಕಸ್ ಮಾಡಿ ಸಾಲ್ವ್ ಮಾಡಿ ಆಮೇಲೆ ಬಂದು ಪುನಃ ನೀವು ಇಲ್ಲಿ ರಿಟೈನಿಂಗ್ ಆಗಬೇಕು ಇದು ಆಗಬೇಕು ಇಲ್ಲಿ ಏರಬೇಕಂತ ಹೇಳಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಮಾರ್ಕ್ ಆಗಿದೆ ಅಲ್ರಿ ಆಲ್ರೆಡಿ ಅದಕ್ಕೆ ನಾನು ಮಾರ್ಕ್ ಆಗಿದೆ. ಆ ಹತ್ತಿರದ ಮನೆಯವರು ರೋಡಲ್ಲಿ ಸರ್ ಸೆಂಟ್ರಲ್ ಲೈನ್ ಇದೆ. ಅವರಿಗೆ ಸೆಂಟ್ರಲ್ ಲೈನ್ ಎಲ್ಲ ಗೊತ್ತಾಗಲ್ಲ. ನಾವು ಈಗ ಹೋಗುವಾಗ ಎಲ್ಲೆಲ್ಲಿ ಮನೆ ರೋಡ್ ಸೈಡ್ ಹತ್ತಿರ ಇದೆ ನೀವು ಅದನ್ನು ನಮಗೆ ತೋರಿಸಬೇಕು. ಎಲ್ಲೆಲ್ಲಿ ನಾವು ರಿಟೈನಿಂಗ್ ವಾಲ್ ಪ್ಲಾನ್ ಮಾಡಿದ್ದೀವಿ ಅದನ್ನು ನಾವು ಇವರಿಗೆ ತಿಳಿಸ್ತೀವಿ. ಒಂದು 2-3 ದಿವಸದಲ್ಲಿ ಅವ್ರು ಮತ್ತೆ ನಮಗೆ ಏನಾದರೂ ಚಿಕ್ಕ ಪುಟ್ಟ ವಿಚಾರಗಳನ್ನು ಇದ್ರೆ ಹೇಳಿ ನೀವು. ಅದರಲ್ಲಿ ಯಾವ ಪಕ್ಷಪಾತ ಇಲ್ಲ. ಇನ್ನೊಂದು ಪಕ್ಷದ ವಿಚಾರ ಇಲ್ಲ. ನಾವು ಎಲ್ಲರಿಗೂ ತೊಂದರೆ ಆಗದ್ರೆ ನಾವು ಕೆಲಸ ಮಾಡಬೇಕು. ಈಗ ನೀವು ಇದನ್ನು ಯಾವಾಗ ಮುಗಿಸ್ತೀರಿ ಅಂತ ಹೇಳಿ ಕರೆಕ್ಟಾಗಿ ಹೇಳ್ಬೇಕು. ಆಗೋದಿದ್ರೆ ಆಗ್ತದೆ, ಆಗೋದಿದ್ರೆ ಆಗುದಿಲ್ಲ. ನೀವು ಯಾವಾಗ ಮುಗಿಸ್ತೀರಿ, ಈ ಥರ ರಾಶಿ ಹಾಕೊಂಡು ಡಿವೈಡರ್ ಯಾವಾಗ ಕಂಪ್ಲೀಟ್ ಮಾಡ್ತೀರಿ, ಬಾಕಿ ಕೆಲಸ ಯಾವಾಗ ಕಂಪ್ಲೀಟ್ ಮಾಡ್ತೀರಿ, ಸರಿಯಾಗಿ ಮಾಹಿತಿ ಕೊಡಿ. ಯಾಕಂತ ಹೇಳಿದ್ರೆ ನೋಡಿ ಎಲ್ಲ ಡ್ರೈನ್ ಬ್ಲಾಕ್ ಆಗಿದೆ. ಇನ್ನು ಮಳೆಗಾಲದಲ್ಲಿ ನೀವು ಮಾಡಿದ ರಸ್ತೆನೂ ಉಳಿಯುವುದಿಲ್ಲ, ಮತ್ತು ನಿಮಗೂ ತೊಂದರೆ, ಬಾಕಿಯವರಿಗೆಲ್ಲ ತೊಂದರೆ. ಡ್ರೈನ್ ಎಲ್ಲ ಹೇಗಿದೆ, ಈಗ ಡ್ರೈನ್ ಮಾಡೋದು ಯಾರ್ದು ಕೆಲಸ? ಇವರು ನೋಡಿ 4 ಕಲ್ಲು ಹಾಕಿದರೆ ಇನ್ನು ಅದನ್ನು ಕಲ್ಲು ಇಡಲಿಕ್ಕೆ ಆ ಮಧ್ಯದಲ್ಲಿ ರೋಡ್ ಮಧ್ಯದಲ್ಲೆಲ್ಲ ಕಲ್ಲಿದೆ ಅಲ್ವಾ? ನೀವು ನೋಡಿ ಅಲ್ಲಿ ರೋಡಲ್ಲಿ ನೋಡಿ ಮಧ್ಯೆ ಎಲ್ಲ ಬ್ಲಾಕ್ಸ್ ಇಟ್ಕೊಂಡು ಹೋಗಿದ್ದು. ರಾತ್ರಿ ಬಂದು 2 ವೀಲರ್ ನನಗೆ ಹೊಡಿತೆ, ನನಗೆ ಗೊತ್ತಿದೆಯಾ? ಒಂದು ಅದನ್ನು ಹಾಕಿ ಇಲ್ಲದ ಇಡಬೇಡಿ. ಎರಡರಲ್ಲಿ ಒಂದು ಕೆಲಸ ಮಾಡಿ. ಮತ್ತೆ ಇದು ಈ ಡ್ರೈನ್ ಮಾಡೋದು ಯಾವಾಗ ಮಾಡ್ತೀರಿ? ನಿಮ್ಗೆ ಎಷ್ಟು ದಿವಸ ಬೇಕು? ಮಳೆಗಾಲ ಮುಗಿಯೋ ಮಕ್ಕಳು ಮಾಡ್ತೀರಾ ಇಲ್ವಾ? ಹೇಗೆ ಯಾವಾಗ? ಮಳೆಗಾಲ ಆರಂಭ ಆಯಿತು. ಈಗ ನಿಮಗೆ ಇದು ಎಕ್ಸ್ಟ್ರಾ ಡೇ ಕೊಟ್ಟಿಲ್ಲ ಮಳೆಗಾಲ ಮೇಯಲ್ಲಿ ಅಲ್ವಾ? ಈಗ ನಿಮಗೆ ಕಟ್ಟಪ್ ಡೇಟ್ ಯಾವಾಗ? ಅವ್ರದ್ದು ಟೈಮ್ ಎಕ್ಸ್ಟೆನ್ಷನ್ ತಗೊಂಡಿದ್ದಾರೆ. ಯಾವತ್ತಿನವರೆಗೆ ಟೈಮ್ ಎಕ್ಸ್ಟೆಂಡ್ ಯಾವಾಗ? ಇಲ್ಲಿವರೆಗೆ ಅದು ಜುಲೈ ಮಂತ್ ಮೇ ಅಂತ ಆಗಸ್ಟ್ ವರೆಗೆ ಇದೆಯಾ? ಆಗಸ್ಟ್ ವರೆಗೆ ಇದೆ ಸರ್. ರೈನಿ ಸೀಸನ್ ಕಟ್ ಆಫ್ ಆಗಿ ಅಷ್ಟು ತಿಂಗಳ ಲೆಕ್ಕದಲ್ಲಿ ಎಷ್ಟು ಹೋಗ್ತದೆ? 11 ತಿಂಗಳು ಎಕ್ಸ್ಟ್ರಾ ಕೇಳಿದ್ದಕ್ಕೆ.
ಅಲ್ಲ, ಮೇ ತಿಂಗಳನ್ನು ಮಳೆ ಇರುವ ತಿಂಗಳನ್ನು ನೀವೇ ರೆಡ್ಯೂಸ್ ಮಾಡಿದ್ರಲ್ಲ ಸರ್ಕಾರ ರೆಡ್ಯೂಸ್ ಮಾಡಿ? ಸರ್ಕಾರ ರಿಡ್ಯೂಸ್ ಮಾಡ್ತದೆ ಸರ್. ಕೊಡುವಾಗ ಅದು ಮಳೆ ಒಟ್ಟಿಗೆ ಕೊಡ್ತಾರೆ ಸರ್. 11 ತಿಂಗಳು ಅಂತ ಕೇಳಿದ್ರೆ 11 ತಿಂಗಳು ಟೋಟಲ್ ಆಗಿ ಬರ್ತದೆ ಸರ್. 11 ತಿಂಗಳೊಳಗೆ ನಮಗೆ ಕಾಯ್ಲಿಕ್ಕೆ ಇಲ್ಲ ಸರ್, ಅಷ್ಟೇ ಈಗ ಅದಾಯ್ತು ಸರ್. ನಾವು ನೀವು ನೋಡಿ 11 ತಿಂಗಳು ಇನ್ನು ಮಾಡ್ತಾ ಇದ್ರೆ ನಾನು ನಿಮ್ಮ ಮೇಲೆ ಆಕ್ಷನ್ಗೆ ಬರೀತೀನಿ, ಖಂಡಿತ ಬರೀತೇನೆ. ನಿಮಗೆ ಮೊದಲು ಇನ್ನು ಮುಂದೆ ಕೆಲಸ ಮಾಡಬೇಕಿದ್ರೆ, ನೀವು ಕೆಲಸ ಮುಗಿಸ್ಬೇಕಿದ್ರೆ ಇದೊಂದು ಕೆಲಸ ಮುಗಿಸ್ಬೇಕು ಸರ್. ನಿಮ್ಮ ಮೇಲೆ ನಮಗೆ ಏನು ಪರ್ಸನಲ್ ಇಂಟ್ರೆಸ್ಟ್ ಏನಿಲ್ಲ. ದಟ್ ಈಸ್ ನೋ ಪರ್ಸನಲ್ ಇಂಟ್ರೆಸ್ಟ್ ಅಟ್ ಆಲ್. ನಮಗೆ ಕೆಲಸ ಮಾಡಿ ಕೊಡಿ, ಕ್ವಾಲಿಟಿ ಕೊಡಿ, ಬೇರೆ ಏನು ಕೇಳುವುದಿಲ್ಲ. ನೀವು ಕೆಲಸ ಮುಗಿಸಿದ್ದಾರೆ, ನೀವು ಕೊಟ್ಟಂತ ಕೆಲಸವನ್ನು ಬೇಗ ಮುಗಿಸಿ. ಎಷ್ಟು ದಿವಸದಿಂದ ನೀವು ಮಾಡ್ತಾ ಇದ್ದೀರಿ, ಇದನ್ನು ಇಮಿಡಿಯೇಟ್ ಎಷ್ಟು ದಿವಸದೊಳಗೆ ಮುಗಿಸ್ತೀನಿ ಅಂತ ಹೇಳಿ ನಾನು ಸರ್. ಈಗ ಟ್ರೈನ್ ಮತ್ತೆ ಹೇಳಿ. ಎಷ್ಟು ನಿಮಗೆ ದೊಡ್ಡ ಕೆಲಸಗಳಿಲ್ಲ, ಇನ್ನು ಇದಕ್ಕೆ ಕೋಟಿಂಗ್ ಇದೆಯಾ? ಸರ್, ಈಗ ಇನ್ನೊಂದು ಈಗ ಡಿವೈಡರ್ ಇದೆ ಸರ್. ಈಗ ಡ್ರೈನ್ ವರ್ಕ್ ಮಾಡಬೇಕು, ಮತ್ತೆ ಫೈನಲ್ ಲೇಯರ್ BC ಹಾಕಬೇಕು ಸರ್. ಈಗ ಇಮಿಡಿಯೇಟ್ಲಿ ಅವರು ಡಿವೈಡರ್ ಮತ್ತೆ ಡಿವೈಡರ್ ಅನ್ನು ಫಿನಿಶ್ ಮಾಡಿ, ಡಿವೈಡರ್ ಮತ್ತೆ ಡ್ರೈನ್ ಟ್ರೈನ್ ವರ್ಕ್ ಅನ್ನು ಫಿನಿಶ್ ಮಾಡಿ. ಹಾಕಿದ್ದು ನೀವು ಬೇಕಿದ್ರೆ ನಿಮಗೆ ರೈನ್ ಹಾಕೋಕೆ ಆಗಿಲ್ಲ ಅಂತ ಅದು ತೊಂದಿಲ್ಲ. ಒಂದು ಕೋಟ್ ಹಾಕೋದು ರೈನ್ ನಂತರ ಹಾಕಿದ್ರು ತೊಂದರೆ, ಅದು ಬೆಟರ್. ಯಾಕಂದ್ರೆ ಕ್ಲಿಯರ್ ಆಗಿರ್ತದೆ, ಅದಕ್ಕೆ ನಮಗೇನಿಲ್ಲ. ನೀವು ಡಿವೈಡರು ಮತ್ತೆ ಡ್ರೈನ್ ಎರಡನ್ನು ಇಮಿಡಿಯೇಟ್ ಯಾವಾಗ ಫಿನಿಶ್ ಮಾಡ್ತೀವಿ ಅಂತ ಹೇಳಿ. ನೆಕ್ಸ್ಟ್ 15 ಒಳಗೆ ಫಿನಿಶ್ ಮಾಡ್ತಾರೆ ಸರ್. ಯಾವಾಗ? 15 ಒಳಗೆ ಫಿನಿಶ್ ಮಾಡ್ತಾರೆ. ಶೋರ್ ಸರ್. ಇದು ಕ್ಲಿಯರ್ ಅಲ್ವಾ? 100% ಸರ್. ಮೊದಲಿನ ತರ ಈಗ ಸ್ವಲ್ಪ ಚೇಂಜ್ ಇರ್ತದೆ. ಇಲ್ಲ ಸರ್, ನಾವು ಮಾಡಿಕೊಡ್ತೀವಿ. ಅದೇ ನಾನು ಮೊದಲಿಗೆ ಕ್ಲಿಯರ್ ಆಗಿ ಹೇಳ್ತಾರೆ. ಬೇಕಾದ್ರೆ 5 ದಿವಸ ತಗೊಳ್ಳಿ ಎಕ್ಸ್ಟ್ರಾ. ಇದರಲ್ಲಿ ಇರೋದು ಇನ್ನು ನಮಗೆ 6 ದಿವಸ ಮಾತ್ರ. ನೀವು 20ನೇ ತಾರೀಕು ಫಿನಿಶ್ ಮಾಡಿಕೊಡಿ. ಅದಕ್ಕೆ ಮೊದಲು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಮಧ್ಯದಲ್ಲಿ ಹಾಕಿರೋದನ್ನು ಇಮಿಡಿಯೇಟ್ ಇಡಿ. ನೀವು 2 ಜನ ಇಟ್ಕೊಂಡು ಒಂದೊಂದು ಕಲ್ಲು ಲೇ ಮಾಡೋದು ಇಟ್ ಇಸ್ ನಾಟ್ ಎ ಕಾಂಟ್ರಾಕ್ಟರ್ ಸಿಸ್ಟಮ್. ನೀವು ಅಲ್ಲಿ ನೋಡ್ತಾ ಇದ್ದೆ ನಾನು ಮೊದಲು 2 ಜನ ಮಧ್ಯ ಡಿವೈಡರ್ ಅನ್ನು ಹಾಕುದು, 100 ಜನ ಹಾಕುದು ಲೇಬರ್. ಒಂದು 15 ಜನ ಲೇಬರ್ ಹಾಕಿ ಅದನ್ನು ಹಾಕಿ ಮಾಡಿ ಬಿಸಾಕಿ ಕೆಲಸ ಫಿನಿಶ್ ಮಾಡಿ. ಮತ್ತೆ ಇಲ್ಲಿ ಅವರು ಏನೋ ತೊಂದರೆ ಇದೇ ಪುಣ್ಯ ಹತ್ರ ನಮ್ಮ ಕೆಳಗಡೆ ನನ್ನ ಮನೆ ಮಾಡದೇ ಇರುತ್ತೆ ಬ್ಲಾಕ್ ಆಗ್ತದೆ. ಕ್ಲಿಯರ್ ಮಾಡಿ. ಅಲ್ಲ, ಕ್ಲಿಯರ್ ಮಾಡ್ಲಿಕ್ಕೆ ನೀವು ನನಗೆ ಸಮಾಧಾನ ಆಗೋಗೆ ನೀವು ದಯಮಾಡಿ ಹೇಳ್ಬೇಕು. ಇಲ್ಲ ಸರ್, ಮಾಡಿ ಕೊಡ್ತೇವೆ ಸರ್. ಈಗ ನನ್ನನ್ನು ಅಲ್ಲಿ ಟ್ರೈನ್ ಸಮಾಧಾನ ಕೊಟ್ಟಿದ್ದಾರೆ ಸರ್. ಮಾಡ್ಲಿಕ್ಕೆ ನೀವು ದಯಮಾಡಿ ಹೇಳ್ಬೇಕು. ನಾನು ನಿಮ್ಗೆ ಈಗ ಮೋರಿಯನ್ನು ನಾನು ಹೈಕೋರ್ಟಿಗೆ ಹೋಗಿ ತೆಗೆದು ಹಾಕ್ಬೇಕಂತ ನಿಮಗೆ ಆರ್ಡರ್ ಆಗಿದೆ. ನಮಗೆ ತೆಗೆದು ಹಾಕ್ಬೇಕಂತ ನಿಮ್ಮನ್ನು ನಾವು ತಿಳಿಸುವುದಿಲ್ಲ. ಹಾಗೇನೆ ನೀವು ಹೋಗುವಂತ ಪ್ರಾಪರ್ ಸರಿಯಾದ ವ್ಯವಸ್ಥೆ ಆದರೆ ನಮಗೆ ಅದು ಡ್ರೈನ್ ಮಾಡಬೇಕು. ಅದನ್ನು ಅವು ದುಂಬುದ ಕೈ ಕಟ್ ಮಾಡ್ತಿದ್ದು ಸರ್. ಆಯ್ಕಿತ್ತೆ ಪೈಪ್ ಸೇರ್ಸೋದು ಕೊಡ್ತೆ ಎಕ್ಸ್ಟ್ರಾ 15 ಲೆಂತ್ ಪೈಪ್ ಬಾರ್ದು 15 ಟೋಟಲ್ ಪೈಪ್ 15 ಬಾರ್ದು. ನಾನು ಐನೇ ಕಂಟಿನ್ಯೂ ಮಾಡ್ಕೊಡಪ್ಪ ಮತ್ತೆ ನಮ್ಮಲ್ಲಿ ಡೆಕ್ ಮಾಡ್ಕೊಡಿ. ಈ ಮಿತ್ತ ನಿತ್ತ ನೀವು ತಿಂತ ಎಕ್ಸ್ಟ್ರಾ ಕೊರಡ ಇದಕ್ಕೆ ಅವಕಾಶ ಮಾಡ್ಕೊಡು. ಆದ್ಮೇಲೆ ನೀರು ಐಟು ಉಂಟುಲ್ಲ ಸರ್. ಬಾಕಿದ್ರೆ ಬತ್ತಿನ ನೀರು ಪೂರ ಕೌಕಾಚರ್ ಮುಖಾಂತರ ಡ್ರೈನಿಗೆ ಬರೋದು ಮಾತಲ್ಲ. ಈ ಮಿತ್ತ ಯಾರಿಗೆ ಎಲ್ಲ ರಿಟೈನಿಂಗ್ ವಾಲ್ ಸಿಗುದಿಲ್ಲ. ವೆರಿ ಲಿಮಿಟೆಡ್ ರಿಟೈನಿಂಗ್ ವಾಲ್ ಇರ್ತದೆ ಅಲ್ಲ. ಎಲ್ಲಿ ರಿಕ್ವೈರ್ಮೆಂಟ್ ಇದೆ, ಎಸೆನ್ಷಿಯಲ್ ಮನೆ ಬೀಳ್ತದೆ ಅನ್ನೋ ಸಿಚುವೇಶನ್ ಅಲ್ಲಿ ಮಾತ್ರ ರಿಟೈನಿಂಗ್ ವಾಲ್ ಮಾಡ್ತಾರೆ. ಎಲ್ಲ ಕಡೆ ರಿಟೈನಿಂಗ್ ವಾಲ್ ಮಾಡೋದಿಲ್ಲ. ಸೊ ಎಲ್ರಿಗೂ ರಿಟೈನಿಂಗ್ ವಾಲ್ ಬೇಕಾಗ್ತದೆ. ಆದರೆ ಮಿನಿಮಮ್ ಬೇಸಿಕ್ ರಿಕ್ವೈರ್ಮೆಂಟ್ ಎಲ್ಲೆಲ್ಲಿದೆ ಅದನ್ನು ಅವ್ರನ್ನ ಕರೆದಿರೋ ವಿಚಾರ ಅಷ್ಟೇ. ನಾವು ಆನಂತರ ರಸ್ತೆ ಮಾಡೋದು, ಅವರು ಅಗಿಯುವುದು, ಆನಂತರ ಮನೆಯವರು ಕಂಪ್ಲೇಂಟ್ ಮಾಡೋದು, ನಿಮಗೆ ನೀವು ಅಲ್ಲಿ ಪ್ರಮುಖರು ಯಾರೆಲ್ಲ ಇದ್ದಾರೆ ಇವ್ರ ಹತ್ರ ಅವರು ಕಂಪ್ಲೇಂಟ್ ಮಾಡೋದು ಕರೆದ ಉದ್ದೇಶ ಇದೆ. ನಾವು ಈಗ ಕಾಂಟ್ರಾಕ್ಟರ್ ಇದ್ದಾರೆ, ಇಂಜಿನಿಯರ್ ಸೆಕ್ಷನ್ನವರು ಇದ್ದಾರೆ. ನಾವು ಒಮ್ಮೆ ನೋಡ್ಕೊಂಡು ಹೋಗಿ ಮನೆ ಹತ್ತಿರ ಇರೋದು ರೋಡ್ ಸೈಡಲ್ಲಿ ಇನ್ನು ಅರ್ಧ ಗಂಟೆ ಟೈಮ್ ಇರುತ್ತೆ. ಮನೆ ರೋಡ್ ಸೈಡಲ್ಲಿ ಹತ್ತಿರ ಇರೋರು ಅಲ್ಲಲ್ಲಿ ನಿಲ್ಲಿಸಲಿಕ್ಕಿಲ್ಲ. ರೋಡ್ ಸೈಡಲ್ಲಿ ಹತ್ತಿರ ಇರುವವರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ಅಟ್ಲೀಸ್ಟ್ ನಿಮಗೆಲ್ಲ, ನೀವು ದೂರ ದೂರ ಮನೆ ಇರೋರು, ಮನೆ ರೋಡ್ ಸೈಡಲ್ಲಿ ಹತ್ತಿರ ಇರುವವರಿಗೆ ತೊಂದರೆ ಆಗಬಾರ್ದು. ನಾಳೆ ನಾವು ಅಶೋಕ ರೈಗಳಿಗೆ ಓಟು ಕೊಟ್ಟಿದ್ದೇವೆ, ನನಗೆ ತೊಂದರೆ ಆಯಿತು ಅಂತ ಹೇಳ್ಬಾರ್ದು. ಯಾರಾದಿದ್ದರೆ ನೀವು ತಿಳಿಸಿದ್ರಾ, ಅವರಿದ್ದರೆ ಅವರ ವಿಚಾರಗಳನ್ನು ತಿಳಿಸ್ಬೇಕು. ನಾವು ಅವ್ರ ಹತ್ರ ಇವಾಗಲೇ ಡಿಸ್ಕಸ್ ಮಾಡಿ ಸಾಲ್ವ್ ಮಾಡಿ, ಆಮೇಲೆ ಬಂದು ಪುನಃ ನೀವು ಇಲ್ಲಿ ರಿಟೈನಿಂಗ್ ಆಗಬೇಕು, ಇದು ಆಗಬೇಕು, ಇಲ್ಲಿ ಏರಬೇಕಂತ ಹೇಳಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಮಾರ್ಕ್ ಆಗಿದೆ ಅಲ್ರಿ ಆಲ್ರೆಡಿ ಮಾರ್ಕ್, ಅದಕ್ಕೆ ನಾನು ಮಾರ್ಕಿಂಗ್ ಎಲ್ಲ ಆಗಿದೆ. ಮಾರ್ಕ್ ಆಗಿದೆ. ಆ ಹತ್ತಿರದ ಮನೆಯವರು ರೋಡಲ್ಲಿ ಸರ್ ಸೆಂಟ್ರಲ್ ಲೈನ್ ಇದೆ, ಅವರಿಗೆ ಸೆಂಟ್ರಲ್ ಲೈನ್ ಎಲ್ಲ ಗೊತ್ತಾಗಲ್ಲ. ಇಲ್ಲ ಇಲ್ಲ ನಾವು ಈಗ ಹೋಗುವಾಗ ಎಲ್ಲೆಲ್ಲಿ ಮನೆ ರೋಡ್ ಸೈಡ್ ಹತ್ತಿರ ಇದೆ ನೀವು ಅದನ್ನು ನಮಗೆ ತೋರಿಸ್ಬೇಕು. ಎಲ್ಲೆಲ್ಲಿ ನಾವು ರಿಟೈನಿಂಗ್ ವಾಲ್ ಪ್ಲಾನ್ ಮಾಡಿದ್ವಿ ಅದನ್ನು ನಾವು ಇಲ್ಲಿ ತಿಳಿಸ್ತೀವಿ. ಒಂದು 2-3 ದಿವಸದಲ್ಲಿ ಅವ್ರು ಮತ್ತೆ ನಮಗೆ ಏನಾದರೂ ಚಿಕ್ಕ ಪುಟ್ಟ ವಿಚಾರಗಳನ್ನು ಇದ್ರೆ ಹೇಳಿ ನೀವು. ಅದರಲ್ಲಿ ಯಾವ ಪಕ್ಷಪಾತ ಇಲ್ಲ. ಇನ್ನೊಂದು ಪಕ್ಷದ ವಿಚಾರ ಇಲ್ಲ. ನಾವು ಎಲ್ರಿಗೂ ತೊಂದರೆ ಆಗದ್ರೆ ನಾವು ಕೆಲಸ ಮಾಡಬೇಕು. ಈಗ ನೀವು ಇದನ್ನು ಯಾವಾಗ ಮುಗಿಸ್ತೀರಿ ಅಂತ ಹೇಳಿ ನನಗೆ ಕರೆಕ್ಟಾಗಿ ಹೇಳ್ಬೇಕು. ಆಗೋದಿದ್ರೆ ಆಗ್ತದೆ, ಆಗೋದಿದ್ರೆ ಆಗುದಿಲ್ಲ.
ನೀವು ಯಾವಾಗ ಮುಗಿಸ್ತೀರಿ? ಈ ಥರ ರಾಶಿ ಹಾಕೊಂಡು ಡಿವೈಡರ್ ಯಾವಾಗ ಕಂಪ್ಲೀಟ್ ಮಾಡ್ತೀರಿ? ಬಾಕಿ ಕೆಲಸ ಯಾವಾಗ ಕಂಪ್ಲೀಟ್ ಮಾಡ್ತೀರಿ? ಸರಿಯಾಗಿ ಮಾಹಿತಿ ಕೊಡಿ. ಯಾಕಂತ ಹೇಳಿದ್ರೆ ನೋಡಿ, ಎಲ್ಲ ಡ್ರೈನ್ ಬ್ಲಾಕ್ ಆಗಿದೆ. ಇನ್ನು ಮಳೆಗಾಲದಲ್ಲಿ ನೀವು ಮಾಡಿದ ರಸ್ತೆನೂ ಉಳಿಯುವುದಿಲ್ಲ, ಮತ್ತು ನಿಮಗೂ ತೊಂದರೆ, ಬಾಕಿಯವರಿಗೆಲ್ಲ ತೊಂದರೆ. ಡ್ರೈನ್ ಎಲ್ಲ ಹೇಗಿದೆ? ಈಗ ಡ್ರೈನ್ ಮಾಡೋದು ಯಾರ್ದು ಕೆಲಸ? ಇವರು ನೋಡಿ, 4 ಕಲ್ಲು ಹಾಕಿದರೆ ಇನ್ನು ಅದನ್ನು ಕಲ್ಲು ಇಡಲಿಕ್ಕೆ ಆ ಮಧ್ಯದಲ್ಲಿ, ರೋಡ್ ಮಧ್ಯದಲ್ಲೆಲ್ಲ ಕಲ್ಲಿದೆ ಅಲ್ವಾ? ನೀವು ನೋಡಿ, ಅಲ್ಲಿ ರೋಡಲ್ಲಿ ನೋಡಿ, ಮಧ್ಯೆ ಎಲ್ಲ ಬ್ಲಾಕ್ಸ್ ಇಟ್ಕೊಂಡು ಹೋಗಿದ್ದು. ರಾತ್ರಿ ಬಂದು 2 ವೀಲರ್ ನನಗೆ ಓಡಿದ್ದೆ, ನನಗೆ ಗೊತ್ತಿದೆಯಾ? ಅದನ್ನು ಹಾಕಿ ಇಲ್ಲದ ಇಡಬೇಡಿ, ಎರಡರಲ್ಲಿ ಒಂದು ಕೆಲಸ ಮಾಡಿ. ಮತ್ತು ಇದು ಈ ಡ್ರೈನ್ ಮಾಡೋದು ಯಾವಾಗ ಮಾಡ್ತೀರಿ? ನಿಮ್ಗೆ ಎಷ್ಟು ದಿವಸ ಬೇಕು? ಮಳೆಗಾಲ ಮುಗಿಯೋ ಮಕ್ಕಳು ಮಾಡ್ತೀರಾ ಇಲ್ವಾ? ಹೇಗೆ? ಯಾವಾಗ? ಮಳೆಗಾಲ ಆರಂಭ ಆಯಿತು. ಈಗ ನಿಮಗೆ ಇದು ಎಕ್ಸ್ಟ್ರಾ ಡೇ ಕೊಟ್ಟಿಲ್ಲ ಮಳೆಗಾಲ, ಯಾಕಂದರೆ ಮೇ ಆಗಲಿ ಅಲ್ವಾ? ಈಗ ನಿಮಗೆ ಕಟ್ಟಪ್ ಡೇಟ್ ಯಾವಾಗ? ಅವ್ರದ್ದು ಟೈಮ್ ಮಾಡಿದ್ರು, ಟೈಮ್ ಎಕ್ಸ್ಟೆನ್ಷನ್ ತಗೊಂಡಿದ್ದಾರೆ. ಹಾಂ, ಯಾವತ್ತಿನವರೆಗೆ ಟೈಮ್ ಎಕ್ಸ್ಟೆಂಡ್? ಯಾವಾಗ? ಇಲ್ಲಿವರೆಗೆ? ಅದು ಜುಲೈ ಈ ಮಂತ್ ಎಂಡ್, ಮೇ ಇಂದ ಆಗಸ್ಟ್ ವರೆಗೆ ಇದೆಯಾ? ಆಗಸ್ಟ್ ವರೆಗೆ ಇದೆ ಸರ್. ರೈನಿ ಸೀಸನ್ ಕಟ್ ಆಫ್ ಆಗಿ ಅಷ್ಟು ತಿಂಗಳ ಲೆಕ್ಕದಲ್ಲಿ ಎಷ್ಟು ಹೋಗ್ತದೆ? 11 ತಿಂಗಳು ಎಕ್ಸ್ಟ್ರಾ ಕೇಳಿದ್ದಕ್ಕೆ. ಅಲ್ಲ, ಮೇ ತಿಂಗಳನ್ನು ಮಳೆ ಇರುವ ತಿಂಗಳನ್ನು ನೀವೇ ರೆಡ್ಯೂಸ್ ಮಾಡಿದ್ರೆ ಅಲ್ಲ ಸರ್ಕಾರ ರೆಡ್ಯೂಸ್ ಮಾಡಿದ್ರೆ? ಸರ್ಕಾರ ರಿಡ್ಯೂಸ್ ಮಾಡ್ತದೆ ಸರ್. ಕೊಡುವಾಗ ಅದು ಮಳೆ ಒಟ್ಟಿಗೆ ಕೊಡ್ತಾರೆ ಸರ್. 11 ತಿಂಗಳು ಅಂತ ಕೇಳಿದೆ, 11 ತಿಂಗಳು ಟೋಟಲ್ ಆಗಿ ಬರ್ತದೆ ಸರ್. 11 ತಿಂಗಳವರೆಗೆ ನಮಗೆ ಕಾಯ್ಲಿಕ್ಕೆ ಇಲ್ಲ ಸರ್, ಅಷ್ಟೇ. ಈಗ ಅದಾಯ್ತು ಸರ್. ನಾವು ನೀವು ನೋಡಿ 11 ತಿಂಗಳು ಇನ್ನು ಮಾಡ್ತಾ ಇದ್ರೆ ನಾನು ನಿಮ್ಮ ಮೇಲೆ ಆಕ್ಷನ್ಗೆ ಬರೀತೀನಿ, ಖಂಡಿತ ಬರೀತೇನೆ. ನಿಮಗೆ ಮೊದಲು ಇನ್ನು ಮುಂದೆ ಕೆಲಸ ಮಾಡಬೇಕಿದ್ರೆ, ನೀವು ಕೆಲಸ ಮುಗಿಸ್ಬೇಕಿದ್ರೆ ಇದೊಂದು ಕೆಲಸ ಮುಗಿಸ್ಬೇಕು ಸರ್. ನಿಮ್ಮ ಮೇಲೆ ನಮಗೇನು ಪರ್ಸನಲ್ ಇಂಟ್ರೆಸ್ಟ್ ಏನಿಲ್ಲ. ದಟ್ ಈಸ್ ನೋ ಪರ್ಸನಲ್ ಇಂಟ್ರೆಸ್ಟ್ ಅಟ್ ಆಲ್. ನಮಗೆ ಕೆಲಸ ಮಾಡಿಕೊಡಿ, ಕ್ವಾಲಿಟಿ ಕೊಡಿ, ಬೇರೆ ಏನು ಕೇಳೋದಿಲ್ಲ. ನೀವು ಕೆಲಸ ಮುಗಿಸಿದ್ದಾರೆ, ನೀವು ಕೊಟ್ಟಂಥ ಕೆಲಸವನ್ನು ಬೇಗ ಮುಗಿಸಿ. ಎಷ್ಟು ದಿವಸದಿಂದ ನೀವು ಮಾಡ್ತಾ ಇದ್ದೀರಿ, ಇದನ್ನು ಇಮಿಡಿಯೇಟ್ ಎಷ್ಟು ದಿವಸ ಒಳಗೆ ಮುಗಿಸ್ತೀನಿ ಅಂತ ಹೇಳಿ ನಾನು ಸರ್. ಈಗ ಎಷ್ಟು ದಿವಸ ಟ್ರೈನ್ ಮಾಡ್ತಾ ಹೇಳಿ. ಎಷ್ಟು ನಿಮಗೆ ದೊಡ್ಡ ಕೆಲಸಗಳೇ ಇಲ್ಲ, ಇನ್ನು ಇದಕ್ಕೆ ಕೋಟಿಂಗ್ ಇದೆಯಾ? ಸರ್, ಈಗ ಇನ್ನೊಂದು ಲೇಯರ್ ಈಗ ಡಿವೈಡರ್ ಇದೆ ಸರ್. ಈಗ ಡ್ರೈನ್ ವರ್ಕ್ ಮಾಡಬೇಕು, ಮತ್ತೆ ಫೈನಲ್ ಲೇಯರ್ BC ಹಾಕಬೇಕು ಸರ್. ಈಗ ಇಮಿಡಿಯೇಟ್ಲಿ ಅವರು ಡಿವೈಡರ್ ಅನ್ನು ಫಿನಿಶ್ ಮಾಡಿ, ಡಿವೈಡರ್ ಮತ್ತೆ ಡ್ರೈನ್ ವರ್ಕ್ ಫಿನಿಶ್ ಮಾಡಿ. ಹಾಕಿದ್ದು ನೀವು ಬೇಕಿದ್ರೆ ನಿಮಗೆ ರೈನ್ ಹಾಕೋಕೆ ಆಗಿಲ್ಲ ಅಂತ ಅದು ತೊಂದಿಲ್ಲ. 1 ಕೋಟ್ ಹಾಕುದು ರೈನ್ ನಂತರ ಹಾಕಿದ್ರು ತೊಂದರೆ, ಅದು ಬೆಟರ್. ಯಾಕಂದ್ರೆ ಕ್ಲಿಯರ್ ಆಗಿರ್ತದೆ, ಅದಕ್ಕೆ ನಮಗೇನಿಲ್ಲ. ನೀವು ಡಿವೈಡರು ಮತ್ತೆ ಡ್ರೈನ್ ಎರಡನ್ನು ಇಮಿಡಿಯೇಟ್ ಯಾವಾಗ ಫಿನಿಶ್ ಮಾಡ್ತೀರಿ ಅಂತ ಹೇಳಿ. 15 ಒಳಗೆ ಫಿನಿಶ್ ಮಾಡ್ತಾರೆ ಸರ್. ಯಾವಾಗ? 15 ಇದು ಕ್ಲಿಯರ್ ಅಲ್ವಾ? ಮೊದಲಿನ ಥರ ಈಗ ಸ್ವಲ್ಪ ಚೇಂಜ್ ಇರ್ತಾರೆ. ಇಲ್ಲ ಸರ್, ನಾವು ಮಾಡಿಕೊಡ್ತೀವಿ. ಅದೇ ನಾನು ಮೊದಲಿಗೆ ಕ್ಲಿಯರ್ ಆಗಿ ಹೇಳ್ತಾರೆ. ಬೇಕಾದ್ರೆ 5 ದಿವಸ ತಗೊಳ್ಳಿ ಎಕ್ಸ್ಟ್ರಾ. ಇದರಲ್ಲಿ ಇರೋದು ಇನ್ನು ನಮಗೆ 6 ದಿವಸ ಮಾತ್ರ. ನೀವು 20ನೇ ತಾರೀಕು ಫಿನಿಶ್ ಮಾಡಿಕೊಡಿ. ಅದಕ್ಕೆ ಮೊದಲು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಮಧ್ಯದಲ್ಲಿ ಹಾಕಿರೋದನ್ನು ಇಮಿಡಿಯೇಟ್ ಇಡಿ. ನೀವು 2 ಜನ ಇಟ್ಕೊಂಡು ಒಂದೊಂದು ಕಲ್ಲು ಲೇ ಮಾಡೋದು, ಇಟ್ ಇಸ್ ನಾಟ್ ಎ ಕಾಂಟ್ರಾಕ್ಟರ್ ಸಿಸ್ಟಮ್. ನೀವು ಅಲ್ಲಿ ನೋಡ್ತಾ ಇದ್ದೆ ನಾನು ಮೊದಲು 2 ಜನ ಮಧ್ಯ ಡಿವೈಡರ್ ಅನ್ನು ಹಾಕುದು, 100 ಜನ ಹಾಕೋದು ಲೇಬರ್. ಒಂದು 15 ಜನ ಲೇಬರ್ ಹಾಕಿ ಅದನ್ನು ಹಾಕಿ ಮಾಡಿ ಬಿಸಾಕಿ ಕೆಲಸ ಫಿನಿಶ್ ಮಾಡಿ. ಮತ್ತೆ ಇಲ್ಲಿ ಅವರೇನೋ ತೊಂದರೆ ಇದೇ ಪುಣ್ಯ ಹತ್ರ ನಮ್ಮ ಕೆಳಗಡೆ ನನ್ನ ಮನೆ ಮಾಡಿದೆ ಬ್ಲಾಕ್ ಕ್ಲಿಯರ್ ಮಾಡಿ. ಅಲ್ಲ, ಕ್ಲಿಯರ್ ಮಾಡ್ಲಿಕ್ಕೆ ನೀವು ನನಗೆ ಸಮಾಧಾನ ಆಗೋಗೆ ನೀವು ದಯಮಾಡಿ ಹೇಳ್ಬೇಕು. ಇಲ್ಲ ಸರ್, ಮಾಡಿ ಕೊಡ್ತೀನಿ ಸರ್. ನನ್ನನ್ನು ಸಮಾಧಾನ ಮಾಡಲಿಕ್ಕೆ ನೀವು ದಯಮಾಡಿ ಹೇಳ್ಬೇಕು. ನಾನು ನಿಮ್ಗೆ ಈಗ ಮೋರಿಯನ್ನು ನಾನು ಹೈಕೋರ್ಟಿಗೆ ಹೋಗಿ ತೆಗೆದು ಹಾಕ್ಬೇಕಂತ ನಿಮಗೆ ಆರ್ಡರ್ ಆಗಿದೆ. ನಮಗೆ ತೆಗೆದು ಹಾಕ್ಬೇಕಂತ ನಿಮ್ಮನ್ನು ನಾವು ಪೀಡಿಸುವುದಿಲ್ಲ. ಹಾಗೇನೆ ನೀರು ಹೋಗುವಂತ ಪ್ರಾಪರ್ ಸರಿಯಾದ ವ್ಯವಸ್ಥೆ ಆದರೆ ನಮಗೆ ಅದು ಡ್ರೈನ್ ಮಾಡಬೇಕು. ಅದನ್ನು ಅವು ದುಂಬುದ ಕೈಯಿಂದ ಕಟ್ ಮಾಡ್ತಿದ್ದು ಸರ್. ಅದಕ್ಕೆ ಪೈಪ್ ಸೇರ್ಸೋದು ಕೊಡ್ತೆ ಎಕ್ಸ್ಟ್ರಾ 14 ಲೆಂತ್ ಪೈಪ್ ಅದು 14 ಟೋಟಲ್ ಪೈಪ್ 14 ಬಾರ್ದು ನಾನು ಐನೇ ಕಂಟಿನ್ಯೂ ಮಾಡ್ಬಿಡಪ್ಪ ಮತ್ತೆ ನಮ್ಮಲ್ಲಿ ಡೆಕ್ ಮಾಡ್ಬಿಡಿ ಇಮಿತ ಮಿತ್ತ ನೀರು ತಿರ್ತಾರೆ ಎಕ್ಸ್ಟ್ರಾ ಕೊರಡ ಇದಕ್ಕೆ ಅವಕಾಶ ಮಾಡ್ಕೊ ಆದ್ಮೇಲೆ ನೀರು ಐಟಮ್ ಕೂಡ ಸರ್ ಬಾಕಿದಲ್ಲಿ ಕಂಡ ಬತ್ತಿನ ನೀರು ಪೂರ ಅವಕಾಶ ಮುಖಾಂತರ ಡ್ರೈನಿಗೆ ಬರೋದು ಮಾತಲ್ಲ ಈ ಮಿತ್ತ ಯಾರಿಗೆ ಎಲ್ಲ ರಿಟೈನಿಂಗ್ ವಾಲ್ ಸಿಗುವುದಿಲ್ಲ. ವೆರಿ ಲಿಮಿಟೆಡ್ ರಿಟೈನಿಂಗ್ ವಾಲ್ ಇರ್ತದೆ ಅಲ್ಲ. ಎಲ್ಲಿ ರಿಕ್ವೈರ್ಮೆಂಟ್ ಇದೆ ಎಸೆನ್ಷಿಯಲ್ ಮನೆ ಬೀಳ್ತದೆ ಅನ್ನೋ ಸಿಚುವೇಶನ್ ಅಲ್ಲಿ ಮಾತ್ರ ರಿಟೈನಿಂಗ್ ವಾಲ್ ಮಾಡ್ತಾರೆ. ಎಲ್ಲ ಕಡೆ ರಿಟೈನಿಂಗ್ ವಾಲ್ ಮಾಡೋದಿಲ್ಲ. ಸೊ ಎಲ್ಲರಿಗೂ ರಿಟೈನಿಂಗ್ ವಾಲ್ ಬೇಕಾಗ್ತದೆ. ಆದರೆ ಮಿನಿಮಮ್ ಬೇಸಿಕ್ ರಿಕ್ವೈರ್ಮೆಂಟ್ ಎಲ್ಲೆಲ್ಲಿದೆ ಅದನ್ನು ಅವ್ರನ್ನ ಕರೆದಿರೋ ವಿಚಾರ ಅಷ್ಟೇ. ನಾವು ಆನಂತರ ರಸ್ತೆ ಮಾಡೋದು, ಅವರು ಅಗಿಯುವುದು, ಆನಂತರ ಮನೆಯವರು ಕಂಪ್ಲೇಂಟ್ ಮಾಡೋದು, ನಿಮಗೆ ನೀವು ಅಲ್ಲಿ
ಪ್ರಮುಖರು ಯಾರೆಲ್ಲ ಇದ್ದಾರೆ ಇವ್ರ ಹತ್ರ ಅವ್ರು ಕಂಪ್ಲೇಂಟ್ ಮಾಡೋದು ಕರೆದ ಉದ್ದೇಶ ಇದೆ. ನಾವು ಈಗ ಕಾಂಟ್ರಾಕ್ಟರ್ ಇದ್ದಾರೆ, ಇಂಜಿನಿಯರ್ ಸೆಕ್ಷನ್ ಅವರು ಇದ್ದಾರೆ, ನಾವು ಒಮ್ಮೆ ನೋಡ್ಕೊಂಡು ಹೋಗಿ ಮನೆ ಹತ್ತಿರ ಇರೋದು ರೋಡ್ ಸೈಡಲ್ಲಿ ಅರ್ಧ ಗಂಟೆ ಟೈಮ್ ಇರುತ್ತೆ. ಮನೆ ರೋಡ್ ಸೈಡಲ್ಲಿ ಹತ್ತಿರ ಇರೋರು ಅಲ್ಲಲ್ಲಿ ನಿಲ್ಲಿಸಲಿಕ್ಕಿಲ್ಲ. ರೋಡ್ ಸೈಡಲ್ಲಿ ಹತ್ತಿರ ಇರುವವರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ಅಟ್ಲೀಸ್ಟ್ ನಿಮಗೆಲ್ಲ, ನೀವು ದೂರ ದೂರ ಮನೆ ಇರೋರು, ಮನೆ ರೋಡ್ ಸೈಡಲ್ಲಿ ಹತ್ತಿರ ಇರುವವರಿಗೆ ತೊಂದರೆ ಆಗಬಾರ್ದು. ನಾಳೆ ನಾವು ಅಶೋಕ್ ರೈಗಳಿಗೆ ಓಟು ಕೊಟ್ಟಿದ್ದೇವೆ, ನನಗೆ ತೊಂದರೆ ಆಯಿತು ಅಂತ ಹೇಳ್ಬಾರ್ದು. ಯಾರಾದಿದ್ದರೆ ನೀವು ತಿಳಿಸಿದ್ರಾ, ಅವರಿದ್ದರೆ ಅವರ ವಿಚಾರಗಳನ್ನು ತಿಳಿಸ್ಬೇಕು. ನಾವು ಅವ್ರ ಹತ್ರ ಇವಾಗಲೇ ಡಿಸ್ಕಸ್ ಮಾಡಿ ಸಾಲ್ವ್ ಮಾಡಿ, ಆಮೇಲೆ ಬಂದು ಪುನಃ ನೀವು ಇಲ್ಲಿ ರಿಟೈನಿಂಗ್ ಆಗಬೇಕು, ಇದು ಆಗಬೇಕು, ಇಲ್ಲಿ ಏರಬೇಕಂತ ಹೇಳಿದ್ರೆ ಮಾಡಲಿಕ್ಕೆ ಆಗುದಿಲ್ಲ. ಮಾರ್ಕ್ ಆಗಿದೆ ಅಲ್ರಿ ಆಲ್ರೆಡಿ ಅದಕ್ಕೆ ನಾನು ಮಾರ್ಕಿಂಗ್ ಎಲ್ಲ ಆಗಿದೆ. ಮಾರ್ಕ್ ಆಗಿದೆ. ಆ ಹತ್ತಿರದ ಮನೆಯವರು ರೋಡಲ್ಲಿ ಸರ್ ಸೆಂಟ್ರಲ್ ಲೈನ್ ಇದೆ, ಅವ್ರಿಗೆ ಸೆಂಟ್ರಲ್ ಲೈನ್ ಎಲ್ಲ ಗೊತ್ತಾಗಲ್ಲ. ನೀವು ಅವ್ರಿಗೆ ಅನುಭವ ಇಲ್ಲ ಇಲ್ಲ ನಾವೀಗ ಹೋಗುವಾಗ ಎಲ್ಲೆಲ್ಲಿ ಮನೆ ರೋಡ್ ಸೈಡ್ ಹತ್ತಿರ ಇದೆ ನೀವು ಅದನ್ನು ನಮಗೆ ತೋರಿಸ್ಬೇಕು. ಎಲ್ಲೆಲ್ಲಿ ನಾವು ರಿಟೈನಿಂಗ್ ವರ್ಕ್ ಪ್ಲಾನ್ ಮಾಡಿದ್ದೀವಿ ಅದನ್ನು ನಾವು ಇವರಿಗೆ ತಿಳಿಸ್ತೀವಿ. ಒಂದು 2-3 ದಿವಸದಲ್ಲಿ ಅವ್ರು ಮತ್ತೆ ನಮಗೆ ಏನಾದರೂ ಚಿಕ್ಕ ಪುಟ್ಟ ವಿಚಾರಗಳನ್ನು ಇದ್ರೆ ಹೇಳಿ ನೀವು. ಅದರಲ್ಲಿ ಯಾವ ಪಕ್ಷಪಾತ ಇಲ್ಲ, ಇನ್ನೊಂದು ಪಕ್ಷದ ವಿಚಾರ ಇಲ್ಲ. ನಾವು ಎಲ್ರಿಗೂ ತೊಂದರೆ ಆಗದ್ರೆ ನಾವು ಕೆಲಸ ಮಾಡಬೇಕು. ಈಗ ನೀವು ಇದನ್ನು ಯಾವಾಗ ಮುಗಿಸ್ತೀರಿ ಅಂತ ಹೇಳಿ ಕರೆಕ್ಟಾಗಿ ಹೇಳ್ಬೇಕು. ಆಗೋದಿದ್ರೆ ಆಗ್ತದೆ, ಆಗೋದಿದ್ರೆ ಆಗುದಿಲ್ಲ. ನೀವು ಯಾವಾಗ ಮುಗಿಸ್ತೀರಿ, ಈ ಥರ ರಾಶಿ ಹಾಕ್ಕೊಂಡು ಡಿವೈಡರ್ ಯಾವಾಗ ಕಂಪ್ಲೀಟ್ ಮಾಡ್ತೀರಿ, ಬಾಕಿ ಕೆಲಸ ಯಾವಾಗ ಕಂಪ್ಲೀಟ್ ಮಾಡ್ತೀರಿ, ಸರಿಯಾಗಿ ಮಾಹಿತಿ ಕೊಡಿ. ಯಾಕಂತ ಹೇಳಿದ್ರೆ ನೋಡಿ, ಎಲ್ಲ ಡ್ರೈನ್ ಬ್ಲಾಕ್ ಆಗಿದೆ. ಇನ್ನು ಮಳೆಗಾಲದಲ್ಲಿ ನೀವು ಮಾಡಿದ ರಸ್ತೆನೂ ಉಳಿಯುವುದಿಲ್ಲ, ಮತ್ತು ನಿಮಗೂ ತೊಂದರೆ, ಬಾಕಿಯವರಿಗೆಲ್ಲ ತೊಂದರೆ. ಡ್ರೈನ್ ಎಲ್ಲ ಹೇಗಿದೆ, ಈಗ ಡ್ರೈನ್ ಮಾಡೋದು ಯಾರ್ದು ಕೆಲಸ? ಇವರು ನೋಡಿ, 4 ಕಲ್ಲು ಹಾಕಿದರೆ ಇನ್ನು ಅದನ್ನು ಕಲ್ಲು ಇಡಲಿಕ್ಕೆ ಆ ಮಧ್ಯದಲ್ಲಿ ರೋಡ್ ಮಧ್ಯದಲ್ಲೆಲ್ಲ ಕಲ್ಲಿದೆ ಅಲ್ವಾ? ನೀವು ನೋಡಿ, ಅಲ್ಲಿ ರೋಡಲ್ಲಿ ನೋಡಿ ಮಧ್ಯೆ ಎಲ್ಲ ಬ್ಲಾಕ್ಸ್ ಇಟ್ಕೊಂಡು ಹೋಗಿದ್ದು. ರಾತ್ರಿ ಬಂದು 2 ವೀಲರ್ ನನಗೆ ಹೊಡಿತೆ, ನನಗೆ ಗೊತ್ತಿದೆಯಾ? ಅದನ್ನು ಹಾಕಿ ಇಲ್ಲದ ಇಡಬೇಡಿ, ಎರಡರಲ್ಲಿ ಒಂದು ಕೆಲಸ ಮಾಡಿ. ಮತ್ತು ಈ ಡ್ರೈನ್ ಮಾಡೋದು ಯಾವಾಗ ಮಾಡ್ತೀರಿ? ನಿಮಗೆ ಎಷ್ಟು ದಿವಸ ಬೇಕು? ಮಳೆಗಾಲ ಮುಗಿಯೋ ಮಕ್ಕಳು ಮಾಡ್ತೀರಾ ಇಲ್ವಾ? ಹೇಗೆ ಯಾವಾಗ? ಮಳೆಗಾಲ ಈಗ ನಿಮಗೆ ಇದು ಎಕ್ಸ್ಟ್ರಾ ಡೇ ಕೊಟ್ಟಿಲ್ಲ ಮಳೆಗಾಲ, ಮೇ ಆಗಲಿ ಅಲ್ವಾ? ಈಗ ನಿಮಗೆ ಕಟ್ಟಪ್ ಡೇಟ್ ಯಾವಾಗ? ಅವ್ರದ್ದು ಟೈಮ್ ಮಾಡಿದ್ರು, ಟೈಮ್ ಎಕ್ಸ್ಟೆನ್ಷನ್ ತಗೊಂಡಿದ್ದಾರೆ. ಯಾವತ್ತಿನವರೆಗೆ ಟೈಮ್ ಎಕ್ಸ್ಟೆಂಡ್ ಯಾವಾಗ? ಇಲ್ಲಿವರೆಗೆ ಅದು ಜುಲೈ ಈ ಮಂತ್ ಎಂಡ್, ಮೇ ಇಂದ ಆಗಸ್ಟ್ ವರೆಗೆ ಇದೆಯಾ? ಆಗಸ್ಟ್ ವರೆಗೆ ಇದೆ ಸರ್. ರೈನಿ ಸೀಸನ್ ಕಟ್ ಆಫ್ ಆಗಿ ಅಷ್ಟು ತಿಂಗಳ ಲೆಕ್ಕದಲ್ಲಿ ಎಷ್ಟು ಹೋಗ್ತದೆ? 11 ತಿಂಗಳು ಎಕ್ಸ್ಟ್ರಾ ಕೇಳಿದ್ದಕ್ಕೆ. ಅಲ್ಲ, ಮೇ ತಿಂಗಳನ್ನು ಮಳೆ ಇರುವ ತಿಂಗಳನ್ನು ನೀವೇ ರೆಡ್ಯೂಸ್ ಮಾಡಿದ್ರೆ ಅಲ್ಲ ಸರ್ಕಾರ ರೆಡ್ಯೂಸ್ ಮಾಡಿದ್ರೆ? ಸರ್ಕಾರ ರೆಡ್ಯೂಸ್ ಮಾಡ್ತದೆ ಸರ್. ಕೊಡುವಾಗ ಅದು ಮಳೆ ಒಟ್ಟಿಗೆ ಕೊಡ್ತಾರೆ ಸರ್. 11 ತಿಂಗಳು ಅಂತ ಕೇಳಿದೆ, 11 ತಿಂಗಳು ಟೋಟಲ್ ಆಗಿ ಬರ್ತದೆ ಸರ್. 11 ತಿಂಗಳಿಗೆ ನಮಗೆ ಕಾಯ್ಲಿಕ್ಕೆ ಇಲ್ಲ ಸರ್, ಅಷ್ಟೇ. ಈಗ ನಾವು ನೀವು ನೋಡಿ 11 ತಿಂಗಳು ಇನ್ನು ಮಾಡ್ತಾ ಇದ್ರೆ ನಾನು ನಿಮ್ಮ ಮೇಲೆ ಆಕ್ಷನ್ಗೆ ಬರೀತೀನಿ, ಖಂಡಿತ ಬರೀತೇನೆ. ನಿಮಗೆ ಮೊದಲು ಇನ್ನು ಮುಂದೆ ಕೆಲಸ ಮಾಡಬೇಕಿದ್ರೆ, ನೀವು ಕೆಲಸ ಮುಗಿಸ್ಬೇಕಿದ್ರೆ ಇದೊಂದು ಕೆಲಸ ಮುಗಿಸ್ಬೇಕು ಸರ್. ನಿಮ್ಮ ಮೇಲೆ ನಮಗೇನು ಪರ್ಸನಲ್ ಇಂಟ್ರೆಸ್ಟ್ ಏನಿಲ್ಲ. ದಟ್ ಈಸ್ ನೋ ಪರ್ಸನಲ್ ಇಂಟ್ರೆಸ್ಟ್ ಅಟ್ ಆಲ್. ನಮಗೆ ಕೆಲಸ ಮಾಡಿ ಕೊಡಿ, ಕ್ವಾಲಿಟಿ ಕೊಡಿ, ಬೇರೆ ಏನು ಕೇಳೋದಿಲ್ಲ. ನೀವು ಕೆಲಸ ಮುಗಿಸಿದ್ದಾರೆ, ನೀವು ಕೊಟ್ಟಂಥ ಕೆಲಸವನ್ನು ಬೇಗ ಮುಗಿಸಿ. ಎಷ್ಟು ದಿವಸದಿಂದ ನೀವು ಮಾಡ್ತಾ ಇದ್ದೀರಿ, ಇದನ್ನು ಇಮಿಡಿಯೇಟ್ ಎಷ್ಟು ದಿವಸದೊಳಗೆ ಮುಗಿಸ್ತೀನಿ ಅಂತ ಹೇಳಿ ನಾನು. ಈಗ ಎಷ್ಟು ದಿವಸ ಹೇಳಿ, ಎಷ್ಟು ನಿಮಗೆ ದೊಡ್ಡ ಕೆಲಸಗಳೇ ಇಲ್ಲ. ಇನ್ನು ಇದಕ್ಕೆ ಕೋಟಿಂಗ್ ಇದೆಯಾ? ಈಗ ಡಿವೈಡರ್ ಇದೆ ಸರ್, ಈಗ ಡ್ರೈನ್ ವರ್ಕ್ ಮಾಡಬೇಕು, ಮತ್ತೆ ಫೈನಲ್ ಲೇಯರ್ BC ಹಾಕಬೇಕು ಸರ್. ಈಗ ಇಮಿಡಿಯೇಟ್ಲಿ ಅವರು ಡಿವೈಡರ್ ಅನ್ನು ಫಿನಿಶ್ ಮಾಡಿ, ಡಿವೈಡರ್ ಮತ್ತೆ ಡ್ರೈನ್ ಫಿನಿಶ್ ಮಾಡಿ. ಹಾಕಿದ್ದು ನೀವು ಬೇಕಿದ್ರೆ ನಿಮಗೆ ರೈನ್ ಹಾಕೋಕೆ ಆಗಿಲ್ಲ ಅಂತ ಅದು ತೊಂದಿಲ್ಲ. 1 ಕೋಟ್ ಹಾಕೋದು ರೈನ್ ನಂತರ ಹಾಕಿದ್ರೆ ತೊಂದರೆ, ಅದು ಬೆಟರ್. ಯಾಕಂದ್ರೆ ಕ್ಲಿಯರ್ ಆಗಿರ್ತದೆ, ಅದಕ್ಕೆ ನಮಗೇನಿಲ್ಲ. ನೀವು ಡಿವೈಡರು ಮತ್ತೆ ಡ್ರೈನ್ ಎರಡನ್ನು ಇಮಿಡಿಯೇಟ್ ಯಾವಾಗ ಫಿನಿಶ್ ಮಾಡ್ತೀವಿ ಅಂತ ಹೇಳಿ. 15 ಒಳಗೆ ಫಿನಿಶ್ ಮಾಡ್ತಾರೆ. ಯಾವಾಗ? 15 ಇದು ಕ್ಲಿಯರ್ ಅಲ್ವಾ? ಮೊದಲಿನ ತರ ಈಗ ಸ್ವಲ್ಪ ಚೇಂಜ್ ಇರ್ತಾರೆ. ಇಲ್ಲ ಸರ್, ನಾವು ಮಾಡಿಕೊಡ್ತೀವಿ. ಅದೇ ನಾವು ಮೊದಲಿಗೆ ಕ್ಲಿಯರ್ ಆಗಿ ಹೇಳ್ತಾರೆ. ನೀವು ಬೇಕಾದ್ರೆ 5 ದಿವಸ ತಗೊಳ್ಳಿ ಎಕ್ಸ್ಟ್ರಾ. ಇದರಲ್ಲಿ ಇರೋದು ಇನ್ನು ನಮಗೆ 6 ದಿವಸ ಮಾತ್ರ. ನೀವು 20ನೇ ತಾರೀಕು ಫಿನಿಶ್ ಮಾಡಿಕೊಡಿ. ಅದಕ್ಕೆ ಮೊದಲು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಮಧ್ಯದಲ್ಲಿ ಹಾಕಿರೋದನ್ನು ಇಮಿಡಿಯೇಟ್ ಇಡಿ. ನೀವು 2 ಜನ ಇಟ್ಕೊಂಡು ಒಂದೊಂದು ಕಲ್ಲು ಲೇ ಮಾಡೋದು, ಇಟ್ ಇಸ್ ನಾಟ್ ಎ ಕಾಂಟ್ರಾಕ್ಟರ್ ಸಿಸ್ಟಮ್. ನೀವು ಅಲ್ಲಿ ನೋಡ್ತಾ ಇದ್ದೆ ನಾನು ಮೊದಲು 2 ಜನ ಮಧ್ಯ ಡಿವೈಡರ್ ಅನ್ನು ಹಾಕೋದು, 100 ಜನ ಹಾಕೋದು ಲೇಬರ್. ಒಂದು 15 ಜನ ಲೇಬರ್ ಹಾಕಿ ಅದನ್ನು ಹಾಕಿ ಮಾಡಿ ಬಿಸಾಕಿ ಕೆಲಸ ಫಿನಿಶ್ ಮಾಡಿ. ಮತ್ತೆ ಇಲ್ಲಿ ಅವರೇನೋ ತೊಂದರೆ ಇದೇ ಪುಣ್ಯ ಹತ್ರ ನಮ್ಮ ಕೆಳಗಡೆ ನನ್ನ ಮನೆ ಮಾಡದೇ ಇರುತ್ತೆ ಬ್ಲಾಕ್ ಆಗ್ತದೆ. ಕ್ಲಿಯರ್ ಮಾಡಿ
ಅಲ್ಲ ಕ್ಲಿಯರ್ ಮಾಡ್ಲಿಕ್ಕೆ ನೀವು ನನಗೆ ಸಮಾಧಾನ ಆಗೋಗೆ ನೀವು ದಯಮಾಡಿ ಹೇಳ್ಬೇಕು. ಇಲ್ಲ ಸರ್ ಮಾಡಿ ಕೊಡ್ತೇನೆ ಸರ್. ಈಗ ನನ್ನನ್ನು ಈಗ ಟ್ರೈನ್ ಸಮಾಧಾನ ಕೊಟ್ಟಿದ್ದಾರೆ ಸರ್. ಮಾಡ್ಲಿಕ್ಕೆ ನೀವು ದಯಮಾಡಿ ಹೇಳ್ಬೇಕು. ನಾನು ನಿಮ್ಗೆ ಈಗ ಮೋರಿಯನ್ನು ನಾನು ಹೈಕೋರ್ಟಿಗೆ ಹೋಗಿ ತೆಗೆದು ಹಾಕ್ಬೇಕಂತ ನಿಮಗೆ ಆರ್ಡರ್ ಆಗಿದೆ. ನಮಗೆ ತೆಗೆದು ಹಾಕ್ಬೇಕಂತ ನಿಮ್ಮನ್ನು ನಾವು ಪೀಡಿಸುವುದಿಲ್ಲ. ಹಾಗೇನೆ ನೀವು ಹೋಗುವಂತ ಪ್ರಾಪರ್ ಸರಿಯಾದ ವ್ಯವಸ್ಥೆ ಆದರೆ ನಮಗೆ ಅದು ಡ್ರೈನ್ ಮಾಡಬೇಕು. ಅದನ್ನು ಅವು ದುಂಬುದ ಕೈಯಿಂದ ಕಟ್ ಮಾಡ್ತಿದ್ದು ಸರ್. ಆಯ್ಕಿತ್ತೆ ಪೈಪ್ ಸೇರ್ಸೋದು ಕೊಡ್ತೆ ಎಕ್ಸ್ಟ್ರಾ 14 ಲೆಂತ್ ಪೈಪ್ ಅದು 14 ಇಂದು ಟೋಟಲ್ ಪೈಪ್ 14 ಬಾರ್ದು ನಾನು ಐನೇ ಕಂಟಿನ್ಯೂ ಮಾಡ್ಬಿಡೋದು ಮತ್ತೆ ನಮ್ಮಲ್ಲಿ ಡೆಕ್ ಮಾಡ್ಬಿಡಿ ಇಮಿತ ಮಿತ್ತ ನೀರು ತಿಂತದೆ ಎಕ್ಸ್ಟ್ರಾ ಕೂರಡ ಇದಕ್ಕೆ ಅವಕಾಶ ಮಾಡ್ಕೋ ಆದ್ಮೇಲೆ ನೀರು ಐಟಮ್ ಕೂಡ ಸರ್ ಬಾಕಿದಲ್ಲಿ ಅಂತ ಬತ್ತಿನ ನೀರು ಪೂರ ಅವಕಾಶ ಮುಖಾಂತರ ಡ್ರೈನಿಗೆ ಬರೋದು ಮಾತಲ್ಲ ಈ ಮಿತ್ತ ಯಾರಿಗೆ ಎಲ್ಲ ರಿಟೈನಿಂಗ್ ವಾಲ್ ಸಿಗುದಿಲ್ಲ. ವೆರಿ ಲಿಮಿಟೆಡ್ ರಿಟೈನಿಂಗ್ ವಾಲ್ ಇರ್ತದೆ ಅಲ್ಲ. ಎಲ್ಲಿ ರಿಕ್ವೈರ್ಮೆಂಟ್ ಇದೆ ಎಸೆನ್ಷಿಯಲ್ ಮನೆ ಬೀಳ್ತದೆ ಅನ್ನೋ ಸಿಚುವೇಶನ್ ಅಲ್ಲಿ ಮಾತ್ರ ರಿಟೈನಿಂಗ್ ವಾಲ್ ಮಾಡ್ತಾರೆ. ಎಲ್ಲ ಕಡೆ ರಿಟೈನಿಂಗ್ ವಾಲ್ ಮಾಡೋದಿಲ್ಲ. ಸೊ ಎಲ್ಲರಿಗೂ ರಿಟೈನಿಂಗ್ ವಾಲ್ ಬೇಕಾಗ್ತದೆ. ಆದರೆ ಮಿನಿಮಮ್ ಬೇಸಿಕ್ ರಿಕ್ವೈರ್ಮೆಂಟ್ ಎಲ್ಲೆಲ್ಲಿದೆ ಅದನ್ನು ಅವ್ರನ್ನ ಕರೆದಿರೋ ವಿಚಾರ ಅಷ್ಟೇ. ನಾವು ಆನಂತರ ರಸ್ತೆ ಮಾಡೋದು, ಅವರು ಅಗಿಯುವುದು, ಆನಂತರ ಮನೆಯವರು ಕಂಪ್ಲೇಂಟ್ ಮಾಡೋದು, ನಿಮಗೆ ನೀವು ಅಲ್ಲಿ ಪ್ರಮುಖರು ಯಾರೆಲ್ಲ ಇದ್ದಾರೆ ಇವ್ರ ಹತ್ರ ಅವರು ಕಂಪ್ಲೇಂಟ್ ಮಾಡೋದು ಬರದ ಉದ್ದೇಶ ಇದೆ. ನಾವು ಈಗ ಕಾಂಟ್ರಾಕ್ಟರ್ ಇದ್ದಾರೆ, ಇಂಜಿನಿಯರ್ ಸೆಕ್ಷನ್ ಅವರು ಇದ್ದಾರೆ. ನಾವು ಒಮ್ಮೆ ನೋಡ್ಕೊಂಡು ಹೋಗಿ ಮನೆ ಹತ್ತಿರ ಇರೋದು ರೋಡ್ ಸೈಡಲ್ಲಿ ಇನ್ನು ಅರ್ಧ ಗಂಟೆ ಟೈಮ್ ಇರುತ್ತೆ. ಮನೆ ರೋಡ್ ಸೈಡಲ್ಲಿ ಹತ್ತಿರ ಇರೋರು ಅಲ್ಲಲ್ಲಿ ನಿಲ್ಲಿಸಲಿಕ್ಕಿಲ್ಲ. ರೋಡ್ ಸೈಡಲ್ಲಿ ಹತ್ತಿರ ಇರುವವರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ಅಟ್ಲೀಸ್ಟ್ ನಿಮಗೆಲ್ಲ ನೀವು ದೂರ ದೂರ ಮನೆ ಇರೋರು ಮನೆ ರೋಡ್ ಸೈಡಲ್ಲಿ ಹತ್ತಿರ ಇರುವವರಿಗೆ ತೊಂದರೆ ಆಗಬಾರ್ದು. ನಾಳೆ ನಾವು ಅಶೋಕ ರೈಗಳಿಗೆ ಓಟು ಕೊಟ್ಟಿದ್ದೇನೆ ನನಗೆ ತೊಂದರೆ ಆಯಿತು ಅಂತ ಹೇಳ್ಬಾರ್ದು. ಯಾರಾದಿದ್ದರೆ ನೀವು ತಿಳಿಸಿದ್ರಾ ಅವರು ಇದ್ರೆ ಅವ್ರ ವಿಚಾರಗಳನ್ನು ತಿಳಿಸ್ಬೇಕು. ನಾವು ಅವ್ರ ಹತ್ರ ಇವಾಗಲೇ ಡಿಸ್ಕಸ್ ಮಾಡಿ ಸಾಲ್ವ್ ಮಾಡಿ ಆಮೇಲೆ ಬಂದು ಪುನಃ ನೀವು ಇಲ್ಲಿ ರಿಟೈನಿಂಗ್ ಆಗಬೇಕು ಇದು ಆಗಬೇಕು ಇಲ್ಲಿ ಏರಬೇಕಂತ ಹೇಳಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಮಾರ್ಕ್ ಆಗಿದೆ ಆಲ್ರೆಡಿ ಮಾರ್ಕ್ ಅದಕ್ಕೆ ನಾನು ಮಾರ್ಕಿಂಗ್ ಎಲ್ಲ ಆಗಿದೆ. ಮಾರ್ಕ್ ಆಗಿದೆ. ಆ ಹತ್ತಿರದ ಮನೆಯವರು ರೋಡಲ್ಲಿ ಸರ್ ಸೆಂಟ್ರಲ್ ಲೈನ್ ಇದೆ. ಅವರಿಗೆ ಸೆಂಟ್ರಲ್ ಲೈನ್ ಎಲ್ಲ ಗೊತ್ತಾಗಲ್ಲ. ನೀವು ಅವರಿಗೆ ಅನುಭವ ನೀವು ನಾವು ಈಗ ಹೋಗುವಾಗ ಎಲ್ಲೆಲ್ಲಿ ಮನೆ ರೋಡ್ ಸೈಡ್ ಹತ್ತಿರ ಇದೆ ನೀವು ಅದನ್ನು ನಮಗೆ ತೋರಿಸಬೇಕು. ಎಲ್ಲೆಲ್ಲಿ ನಾವು ರಿಟೈನಿಂಗ್ ವಾಲ್ ಪ್ಲಾನ್ ಮಾಡಿದ್ದೀವಿ ಅದನ್ನು ನಾವು ಇವರಿಗೆ ತಿಳಿಸ್ತೀವಿ. ಒಂದು 2-3 ದಿವಸದಲ್ಲಿ ಅವರು ಮತ್ತೆ ನಮಗೆ ಏನಾದರೂ ಚಿಕ್ಕ ಪುಟ್ಟ ವಿಚಾರಗಳನ್ನು ಇದ್ರೆ ಹೇಳಿ ನೀವು. ಅದರಲ್ಲಿ ಯಾವ ಪಕ್ಷಪಾತ ಇಲ್ಲ. ಇನ್ನೊಂದು ಪಕ್ಷದ ವಿಚಾರ ಇಲ್ಲ. ನಾವು ಎಲ್ಲರಿಗೂ ತೊಂದರೆ ಆಗದ್ರೆ ನಾವು ಕೆಲಸ ಮಾಡಬೇಕು. ಈಗ ನೀವು ಇದನ್ನು ಯಾವಾಗ ಮುಗಿಸ್ತೀರಿ ಅಂತ ಹೇಳಿ ಕರೆಕ್ಟಾಗಿ ಹೇಳ್ಬೇಕು. ಆಗೋದಿದ್ರೆ ಆಗ್ತದೆ, ಆಗೋದಿದ್ರೆ ಆಗುದಿಲ್ಲ. ನೀವು ಯಾವಾಗ ಮುಗಿಸ್ತೀರಿ, ಈ ಥರ ರಾಶಿ ಹಾಕೋದು ಡಿವೈಡ್ ಆಗಿ ಯಾವಾಗ ಕಂಪ್ಲೀಟ್ ಮಾಡ್ತೀರಿ, ಬಾಕಿ ಕೆಲಸ ಯಾವಾಗ ಕಂಪ್ಲೀಟ್ ಮಾಡ್ತೀರಿ, ಸರಿಯಾಗಿ ಮಾಹಿತಿ ಕೊಡಿ. ಯಾಕಂತ ಹೇಳಿದ್ರೆ ನೋಡಿ ಎಲ್ಲ ಡ್ರೈನ್ ಬ್ಲಾಕ್ ಆಗಿದೆ. ಇನ್ನು ಮಳೆಗಾಲದಲ್ಲಿ ನೀವು ಮಾಡಿದ ರಸ್ತೆನೂ ಉಳಿಯುವುದಿಲ್ಲ, ಮತ್ತು ನಿಮಗೂ ತೊಂದರೆ, ಬಾಕಿಯವರಿಗೆಲ್ಲ ತೊಂದರೆ. ಟ್ರೈನ್ ಎಲ್ಲ ಹೇಗಿದೆ ಈಗ ಡ್ರೈನ್ ಮಾಡೋದು ಯಾರ್ದು ಕೆಲಸ? ಇವರು ನೋಡಿ 1-4 ಕಲ್ಲು ಹಾಕಿದರೆ ಇನ್ನು ಅದನ್ನು ಕಲ್ಲು ಇಡಲಿಕ್ಕೆ ಆ ಮಧ್ಯದಲ್ಲಿ ರೋಡ್ ಮಧ್ಯದಲ್ಲೆಲ್ಲ ಕಲ್ಲಿಗಿದೆ ಅಲ್ವಾ? ನೀವು ನೋಡಿ ನಾನು ಅಲ್ಲಿ ರೋಡಲ್ಲಿ ನೋಡಿ ಮಧ್ಯೆ ಎಲ್ಲ ಬ್ಲಾಕ್ಸ್ ಇಟ್ಕೊಂಡು ಹೋಗಿದ್ದು. ರಾತ್ರಿ ಬಂದು 2 ವೀಲರ್ ನಾನು ಕೂಡಿದ್ದೆ, ನನಗೆ ಗೊತ್ತಿದೆಯಾ? ಒಂದು ಅದನ್ನು ಹಾಕಿ ಇಲ್ಲದ ಇಡಬೇಡಿ. ಎರಡರಲ್ಲಿ ಒಂದು ಕೆಲಸ ಮಾಡಿ. ಮತ್ತು ಇದು ಈ ಡ್ರೈನ್ ಮಾಡೋದು ಯಾವಾಗ ಮಾಡ್ತೀರಿ? ನಿಮ್ಗೆ ಎಷ್ಟು ದಿವಸ ಬೇಕು? ಮಳೆಗಾಲ ಮುಗಿಯೋ ಮಕ್ಕಳು ಮಾಡ್ತೀರಾ ಇಲ್ವಾ? ಹೇಗೆ ಯಾವಾಗ? ಮಳೆಗಾಲ ಆರಂಭ ಆಯಿತು. ಈಗ ನಿಮಗೆ ಇದು ಎಕ್ಸ್ಟ್ರಾ ಡೇ ಕೊಟ್ಟಿಲ್ಲ ಮಳೆಗಾಲ ಮೇಯಲ್ಲಿ ಅಲ್ವಾ? ಈಗ ನಿಮಗೆ ಕಟ್ಟಪ್ ಡೇಟ್ ಯಾವಾಗ? ಅವ್ರದ್ದು ಟೈಮ್ ಟೈಮ್ ಎಕ್ಸ್ಟೆನ್ಷನ್ ತಗೊಂಡಿದ್ದಾರೆ. ಯಾವತ್ತಿನವರೆಗೆ ಟೈಮ್ ಎಕ್ಸ್ಟೆಂಡ್ ಯಾವಾಗ? ಇಲ್ಲಿವರೆಗೆ ಅದು ಜುಲೈ ಈ ಮಂತ್ ಎಂಡ್, ಮೇ ಅಂತ ಆಗಸ್ಟ್ ವರೆಗೆ ಇದೆಯಾ? ಆಗಸ್ಟ್ ವರೆಗೆ ಇದೆ ಸರ್. ರೈನಿ ಸೀಸನ್ ಕಟ್ ಆಫ್ ಆಗಿ ಅಷ್ಟು ತಿಂಗಳ ಲೆಕ್ಕದಲ್ಲಿ ಎಷ್ಟು ಹೋಗ್ತದೆ? 11 ತಿಂಗಳು ಎಕ್ಸ್ಟ್ರಾ ಕೇಳಿದ್ದಕ್ಕೆ. ಅಲ್ಲ, ಮೇ ತಿಂಗಳನ್ನು ಮಳೆ ಇರುವ ತಿಂಗಳನ್ನು ನೀವೇ ರೆಡ್ಯೂಸ್ ಮಾಡಿದ್ರೆ ಸರ್ಕಾರ ರೆಡ್ಯೂಸ್ ಮಾಡಿ? ಸರ್ಕಾರ ರೆಡ್ಯೂಸ್ ಮಾಡ್ತದೆ ಸರ್. ಕೊಡುವಾಗ ಅದು ಮಳೆ ಒಟ್ಟಿಗೆ ಕೊಡ್ತಾರೆ ಸರ್. 11 ತಿಂಗಳು ಅಂತ ಕೇಳಿದ್ರೆ 11 ತಿಂಗಳು ಟೋಟಲ್ ಆಗಿ ಬರ್ತದೆ ಸರ್. 11 ತಿಂಗಳವರೆಗೆ ನಮಗೆ ಕಾಯ್ಲಿಕ್ಕೆ ಇಲ್ಲ ಸರ್, ಅಷ್ಟೇ. ಈಗ ನಾವು ನೀವು ನೋಡಿ 11 ತಿಂಗಳು ಇನ್ನು ಮಾಡ್ತಾ ಇದ್ರೆ ನಾನು ನಿಮ್ಮ ಮೇಲೆ ಆಕ್ಷನ್ಗೆ ಬರೀತೀನಿ, ಖಂಡಿತ ಬರೀತೇನೆ. ನಿಮಗೆ ಮೊದಲು ಇನ್ನು ಮುಂದೆ ಕೆಲಸ ಮಾಡಬೇಕಿದ್ರೆ, ನೀವು ಕೆಲಸ ಮುಗಿಸ್ಬೇಕಿದ್ರೆ ಇದೊಂದು ಕೆಲಸ ಮುಗಿಸ್ಬೇಕು. ನಿಮ್ಮ ಮೇಲೆ ನಮಗೇನು ಪರ್ಸನಲ್ ಇಂಟ್ರೆಸ್ಟ್ ಏನಿಲ್ಲ. ದಟ್ ಈಸ್ ನೋ ಪರ್ಸನಲ್ ಇಂಟ್ರೆಸ್ಟ್ ಅಟ್ ಆಲ್. ನಮಗೆ ಕೆಲಸ ಮಾಡಿಕೊಡಿ, ಕ್ವಾಲಿಟಿ ಕೊಡಿ, ಬೇರೇನು ಕೇಳುವುದಿಲ್ಲ. ನೀವು ಕೆಲಸ ಮುಗಿಸಿದ್ದಾರೆ, ನೀವು ಕೊಟ್ಟಂಥ ಕೆಲಸವನ್ನು ಬೇಗ ಮುಗಿಸಿ. ಎಷ್ಟು ದಿವಸದಿಂದ ನೀವು ಮಾಡ್ತಾ ಇದ್ದೀರಿ, ಇದನ್ನು ಇಮಿಡಿಯೇಟ್ ಎಷ್ಟು ದಿವಸ ಒಳಗೆ ಮುಗಿಸ್ತೀನಿ ಅಂತ ಹೇಳಿ ನಾನು.
ಸರ್ ಈಗ ಎಷ್ಟು ದಿವಸ ಟ್ರೈನ್ ಮತ್ತೆ ನೀವು ಹೇಳಿ ಎಷ್ಟು ನಿಮಗೆ ದೊಡ್ಡ ಕೆಲಸಗಳೇ ಇಲ್ಲ, ಇನ್ನು ಇದಕ್ಕೆ ಕೋಟಿಂಗ್ ಇದೆಯಾ? ಸರ್ ಈಗ ಇನ್ನೊಂದು layer coating ಒಂದು layer ಇದೆಯಾ? ಈಗ ಡಿವೈಡರ್ ಇದೆ ಸರ್, ಈಗ ಡ್ರೈನ್ ವರ್ಕ್ ಮಾಡಬೇಕು ಮತ್ತೆ ಫೈನಲ್ ಲೇಯರ್ ಬಿಸಿ ಹಾಕಬೇಕು ಸರ್. ಈಗ ಇಮಿಡಿಯೇಟ್ಲಿ ಅವರು ಡಿವೈಡರ್ ಮತ್ತೆ ಡಿವೈಡರ್ ಅನ್ನು ಫಿನಿಶ್ ಮಾಡಿ, ಡಿವೈಡರ್ ಮತ್ತೆ ಡ್ರೈನ್ ರೈನ್ ವರ್ಕ್ ಅನ್ನು ಫಿನಿಶ್ ಮಾಡಿ. ಹಾಕಿದ್ದು ನೀವು ಬೇಕಿದ್ರೆ ನಿಮಗೆ ರೈನ್ ಹಾಕೋಕೆ ಆಗಿಲ್ಲ ಅಂತ ಅದು ತೊಂದಿಲ್ಲ. ಒಂದು ಕೋಟ್ ಹಾಕೋದು ರೈನ್ ನಂತರ ಹಾಕಿದ್ರು ತೊಂದರೆ ಇಲ್ಲ. ಅದು ಬೆಟರ್, ಯಾಕಂದ್ರೆ ಕ್ಲಿಯರ್ ಆಗಿರ್ತದೆ. ಅದಕ್ಕೆ ನಮಗೇನಿಲ್ಲ. ನೀವು ಡಿವೈಡರು ಮತ್ತೆ ಡ್ರೈನ್ ಎರಡನ್ನು ಇಮಿಡಿಯೇಟ್ ಯಾವಾಗ ಫಿನಿಶ್ ಮಾಡ್ತೀವಿ ಅಂತ ಹೇಳಿ. ನೆಕ್ಸ್ಟ್ 15 ಒಳಗೆ ಫಿನಿಶ್ ಮಾಡ್ತೀನಿ ಸರ್. ಯಾವಾಗ? 15 ಒಳಗೆ ಫಿನಿಶ್ ಮಾಡ್ತೀನಿ. 15 ಶೋರ್ ಸರ್. ಇದು ಕ್ಲಿಯರ್ ಅಲ್ವಾ? 100% ಸರ್. ಮೊದಲನೇ ತರ ಈಗ ಸ್ವಲ್ಪ ಚೇಂಜ್ ಇರ್ತಾರೆ. ಇಲ್ಲ ಸರ್, ನಾವು ಮಾಡಿಕೊಡ್ತೀನಿ. ಅದೇ ನಾನು ಇವರಿಗೆ ಕ್ಲಿಯರ್ ಆಗಿ ಹೇಳ್ತಾರೆ. ನೀವು ಬೇಕಾದ್ರೆ 5 ದಿವಸ ತಗೊಳ್ಳಿ ಎಕ್ಸ್ಟ್ರಾ. ಇದರಲ್ಲಿ ಇರೋದು ಇನ್ನು ನಮಗೆ 6 ದಿವಸ ಮಾತ್ರ. ನೀವು 20ನೇ ತಾರೀಕು ಫಿನಿಶ್ ಮಾಡಿಕೊಡಿ. ಅದಕ್ಕೆ ಮೊದಲು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಮಧ್ಯದಲ್ಲಿ ಹಾಕಿರೋದನ್ನು ಇಮಿಡಿಯೇಟ್ ಇಡಿ. ನೀವು 2 ಜನ ಇಟ್ಕೊಂಡು ಒಂದೊಂದು ಕಲ್ಲು ಲೇ ಮಾಡೋದು ಇಟ್ ಇಸ್ ನಾಟ್ ಎ ಕಾಂಟ್ರಾಕ್ಟರ್ ಸಿಸ್ಟಮ್. ನೀವು ಅಲ್ಲಿ ನೋಡ್ತಾ ಇದ್ದೆ ನಾನು ಮೊದಲು 2 ಜನ ಮಧ್ಯ ಡಿವೈಡರ್ ಅನ್ನು ಹಾಕೋದು, 100 ಜನ ಹಾಕೋದು ಲೇಬರ್. ಒಂದು 15 ಜನ ಲೇಬರ್ ಹಾಕಿ ಅದನ್ನು ಹಾಕಿ ಮಾಡಿ ಬಿಸಾಕಿ ಕೆಲಸ ಫಿನಿಶ್ ಮಾಡಿ. ಮತ್ತೆ ಇಲ್ಲಿ ಅವ್ರು ಏನೋ ಬಂದ್ರೆ ಇದೇ ಪುಣ್ಯ